ಅಲೆಮಾರಿ ಬಂಧುಗಳಲ್ಲಿ ವಿನಂತಿಸ್ತಾ ನಮ್ಮ ಈ ಒಂದು ಹೊಸ ಬಾಡಿ ರಚನೆಯಾದ ನಂತರ ಇದೇ ಪ್ರಥಮ ಸಭೆ. ಈ ಸಭೆಗೆ ನಿಜವಾಗ್ಲೂ ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ಪರವಾಗಿ ನಾನು ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು. ಈ ಒಂದು ಸಭೆಗೆ ಮುಖ್ಯ ಕಾರಣಕರ್ತರಾದ ನಮ್ಮ ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಗೌರವಾಧ್ಯಕ್ಷರಾದ ನಮ್ಮ ಕೆ ರವೀಂದ್ರ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು. ಅದೇ ರೀತಿ ಹಿರಿಯರಾದ ಬಿ ಎನ್ ನಾರಾಯಣಸ್ವಾಮಿಯವರು ಕೂಡ ಗೌರವ ಸಲಹೆಗಾರಾಗಿ ನಮ್ಮ ಅಲೆಮಾರಿ ಒಕ್ಕೂಟದಲ್ಲಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ವಹಿಸ್ತಾ ನಮ್ಮ ಪ್ರಧಾನ ಸಂಚಾಲಕರಾಗಿ ಶ್ರೀನಿವಾಸ್ ಕಟ್ಟಿಮಣಿ ಅಂತೇಳಿ ಅವರು ಕೂಡ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯ ಬಂಧುಗಳೇ, ನಾವು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಅವರು ಕೂಡ ಈ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಒಂದು ವಿಶೇಷತೆ ಏನಂತಂದರೆ, ಈ ಸಭೆಗೆ ನೂತನವಾಗಿ ಹಿರಿಯ ವಕೀಲರಾದ ಶ್ರೀಯುತ ಮುನೇಗೌಡರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಈ ಸಭೆಯ ಉದ್ದೇಶ ಇದನ್ನು ಮುಂಚೆನೇ ಕರಿಬೇಕಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೊಸ ಬಾಡಿ ರಚನೆ ಆದ ಮೇಲೆ ಕೆಲವು ಚುನಾವಣೆಗಳು ಬಂತು. ಆ ಚುನಾವಣೆಗಳಲ್ಲಿ ನೀತಿ ಸಂಹಿತೆ ಜಾರಿಯಾಯಿತು. ನಾವು ಯಾವುದೇ ಕೂಡ ಸಭೆ ಸಮಾರಂಭವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಎಲ್ಲ ಕೂಡ ಮುಗಿದ ಮೇಲೆ ಇದು ಪ್ರಥಮ ಸಭೆಯನ್ನು ನಾವು ಕರೆದಿದ್ದೇವೆ. ಈ ಒಂದು ನೂತನ ಒಂದು ಬಾಡಿ ಕಮಿಟಿ ರಚನೆ ಆದಂಥ ಈ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ಮೊದಲಿಗೆ ನಾನು ಹೇಳ್ಬಿಡ್ತೇನೆ. ಗೌರವಾಧ್ಯಕ್ಷರಾಗಿ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿಗಟ್ಟೋರವರು ಈ ನೂತನ ಬಾಡಿಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಪ್ರಕಾಶ್ ಎಂದವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಾಪ್ ಕುಮಾರ್ ಜೋಗಿ ಅವರಿದ್ದಾರೆ. ಕೋಶಾಧಿಕಾರಿಯಾಗಿ ಉಲ್ಲಪ್ಪ ಅಪ್ಪಣ್ಣ ಜಾಡರ್ ಅವರಿದ್ದಾರೆ. ಗೌರವ ಸಲಹೆಗಾರರಾಗಿ ಬಿ ಎನ್ ನಾರಾಯಣಸ್ವಾಮಿ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ರಾಜೇಂದ್ರ ಅರ್ಕಸಾಲಿ ಅವರಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಿಂದ ಕೆ ಎಂ ಮುನೇಗೌಡರು ಅಂತ ಕಾರ್ಯಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಇನ್ನೋರ್ವ ಕಾರ್ಯಾಧ್ಯಕ್ಷರಾಗಿ ಶಂಕರ್ ಹೆಬ್ಬಳ್ಳಿ ಅಂತೇಳಿ ಅವ್ರನ್ನೂ ಆಯ್ಕೆ ಮಾಡ್ಕೊಂಡಿದ್ದೀವಿ. ಉಪಾಧ್ಯಕ್ಷರಾದಂಥವರು ಡಿ ವಿ ಚಂದ್ರಯ್ಯ ಬೆಂಗಳೂರು, ಅನಂತಕೃಷ್ಣ ವಿ ಯಾದವ್ ಮಂಗಳೂರು, ರಾಮ್ಕುಮಾರ್ ಕೆ ವಿ ಚಿಕ್ಕಬಳ್ಳಾಪುರ, ವೈ ಅನಂತಯ್ಯ ಜೋಗಿ ಯಾದಗಿರಿ, ಎಚ್ ಇ ತೋಟಪ್ಪ ಶಿವಮೊಗ್ಗ, ಶಿವರಾಮ ರಘು ಮಳೆಗಾರ ಉತ್ತರ ಕನ್ನಡ, ಎಚ್ ಜ್ಯೋತಿ ಚಿತ್ರದುರ್ಗ, ವೆಂಕಟೇಶ್ ಯಾದವ್ ಬಳ್ಳಾರಿ, ಮಂಜುನಾಥ್ ಎಲ್ವಿ ತುಮಕೂರು, ಮಂಜುನಾಥ್ ಟಿ ಮೈಸೂರು, ರಾಜು ಮೋರೆ ಬಾಗಲಕೋಟೆ, ರಹೀಂ ಶಾ ಮಕಾನದರ್ ರಾಯಚೂರು, ಎಚ್ ಭೀಮರಾವ್ ವಾಸ್ಟರ್ ಮೈಸೂರು, ಮೇಘಪ್ಪ ಗೊಲ್ಲರ್ ಕುಷ್ಟಗಿ ಕೊಪ್ಪಳ. ಪ್ರಧಾನ ಸಂಚಾಲಕರಾಗಿ ಕೆ ಶ್ರೀನಿವಾಸ ಕಟ್ಟಿಮಣಿಯವರು ಇದ್ದಾರೆ. ಜೊತೆ ಕಾರ್ಯದರ್ಶಿಯಾಗಿ ಬೈಲಪತ್ತ ರಾಜೇಶ್ವರಿ ಬಳ್ಳಾರಿ, ಯಾದಮ್ಮ ಡಿ ಕಮಲ, ಚಂದ್ರಶೇಖರ್ ಬೈಲಪತ್ತ, ಡಿ ಹರಿ ಇಲ್ಲ ಪವನ್, ಕೃಷ್ಣ ಯು ಬಾಗಲೆ ಊರು ಹೆಸರು ಹಾವೇರಿ, ಪವನ್ ಬೀದರ್, ರಾಘವೇಂದ್ರ ಆರ್ ವೈ ಧಾರವಾಡ. ಸಂಘಟನಾ ಕಾರ್ಯದರ್ಶಿಯಾಗಿ ಹರೀಶ್ ಪೂಜಾರ ಗದಗ, ಸುಭಾಷ್ ಚಂದ್ರ ಬೈಲಪತ್ತರ್ ರಾಯಚೂರು. ಕಾನೂನು ಸಲಹೆಗಾರಾಗಿ ರವೀಂದ್ರನಾಥ ಶಿವಣಗಿ ಬಿಜಾಪುರ.
ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶಾಂತಕುಮಾರ ಬೀದರ್, ಚಿಕ್ಕ ರಾಘವೇಂದ್ರ ಬೆಂಗಳೂರು, ಮೆಹಬೂಬು ಅಜೀ ಸಾಹೇಬ ಮಾಲಬೋಡಿ, ಸಾಬಣ್ಣ ಯಾದಗಿರಿ, ದುರ್ಯೋಧನ ಕಟುಬ ಕಲಬುರಗಿ. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಎಂಬಿ ರಾಜೇಶ್ವರಿ ಚಿಕ್ಕಬಳ್ಳಾಪುರ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ದಿವ್ಯಾ ಬೆಂಗಳೂರು. ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಕುಮಾರ್ ವೈ ಮೈಸೂರು, ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಪ್ಪ ಬೆಂಗಳೂರು. ಇವರೆಲ್ಲರೂ ಕೂಡ ನಮ್ಮ ಈ ಒಂದು ನೂತನ ಈ ಒಂದು ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಈಗ ನಾವು ಏನು ಈ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಎಲ್ಲ ಹೊಸ ಪದಾಧಿಕಾರಿಗಳ ನಾವು ಒಂದು ಒಕ್ಕೂಟವನ್ನು ಬಲಪಡಿಸಲಿಕ್ಕೆ ನಮ್ಮೆಲ್ಲರ ನಿಜವಾಗಲೂ ಬಹಳ ಸಹಕಾರ, ಒಂದು ಶಕ್ತಿ ಅಂತಕ್ಕದ್ದು ಕೂಡ ತಾವೆಲ್ಲರೂ ನೀಡಿದ್ದೀರಿ. ಇದು ನಮ್ಮ ಈ ಒಕ್ಕೂಟ ಬಲಿಷ್ಠವಾಗಬೇಕು ಅನ್ನೋದು. ಬನ್ನಿ 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 ಬೇಗ ಬನ್ನಿ. ಗಾಂಧಿ ಈ ಬಲಿಷ್ಠವಾಗಬೇಕಾದ್ರೆ ನಮಗೆ ಮೂಲ ಕಾರಣ ನಮ್ಮ ರವೀಂದ್ರ ಶೆಟ್ಟಿ ಅವರೇ ಕಾರಣ ಅಂತ ನಾನು. ಯಾಕೆ ಅಂತಂದರೆ ಅವರು ನೂತನ ಒಂದು ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿ 3 ವರ್ಷಗಳಾಯಿತು. ಆ 3 ವರ್ಷ ನೀವು ಅಧಿಕಾರ ತಗೊಂಡಿದ್ದು, ಆದರೆ ನಮ್ಮ ಒಕ್ಕೂಟದಲ್ಲಿ ಇದ್ದು ಅಧಿಕಾರ ಆದಮೇಲೆ ಕೂಡ ನಮ್ಮ ಒಕ್ಕೂಟದಲ್ಲಿದ್ದು ಇಲ್ಲಿಗೂ ಕೂಡ 3 ವರ್ಷದಿಂದ ನಮ್ಮ ಜೊತೆಯಲ್ಲಿ ಇದ್ದೀರಾ, ನಮ್ಮ ಈ ಒಕ್ಕೂಟದಲ್ಲಿ ಇದ್ದೀರಾ. ನಾವು ಎಷ್ಟೋ ಕೆಲವು ಸಂಘಟನೆಗಳನ್ನ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ನೀವೆಲ್ಲರೂ ಕೂಡ ನೋಡಿರ್ಬೋದು. ಆ ಸಂಘಟನೆಗಳೆಲ್ಲವೂ ಕೂಡ ಇವತ್ತು ಹೋಗಿದೆ. ಕಡೆದಾಗಿ ಉಳ್ಕೊಂಡಿರ್ತಕ್ಕಂಥ ಸಂಘಟನೆ ನಮ್ಮ ಸಂಘಟನೆ ಮಾತ್ರ. ನಮಗೆಲ್ಲರೂ ಕೂಡ ಗೊತ್ತಿದೆ. ಈ ಸಂಘಟನೆ ಉಳಿಬೇಕಾದ್ರೆ ಅವರ ಒಂದು ಶಕ್ತಿ, ಅವರಿಗೆ ನಮ್ಮೆಲ್ಲರ ಒಂದು ಬಲ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಬೇಕಾದ್ರೆ, ಈ ಒಂದು ಒಕ್ಕೂಟ ರಚನೆ ಆಗಬೇಕಾದ್ರೆ ಮೂಲ ಕಾರಣ ಅವರು. ಈ ಅಲೆಮಾರಿಗಳು ಅಂತಕ್ಕಂಥದ್ದು ಆ ಅಲೆಮಾರಿ ಜನಾಂಗದವರೇ ರಚನೆ ಮಾಡ್ಕೊಂಡು ಬರ್ತಾ ಇದ್ವಿ. ಹಿಂದೆ ದೇವರಾಜ ಅರಸೋರು ಕೂಡ ನಮ್ಮ ಅಲೆಮಾರಿಗಳಿಗೆ, ಹಿಂದುಳಿದ ವರ್ಗದವರಿಗೆ ಅವರು ಬಹಳ ಜಾಗರೂಕತೆಯಿಂದ ಅವರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಏನಾದರೂ ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಡಿರ್ತಕ್ಕಂಥ ವ್ಯಕ್ತಿ ದೇವರಾಜ ಅರಸೋರು. ಅವರು ಕೂಡ ನಮ್ಮ ಅಲೆಮಾರಿಗಳಲ್ಲ, ದೇವರಾಜ ಅರಸೋರು ನಮ್ಗೆ ಅಲೆಮಾರಿಗಳಲ್ಲ. ಆದರೂ ಸಹ ಅಲೆಮಾರಿಗಳ ಪರವಾಗಿ ಬಹಳಷ್ಟು ಹೋರಾಟವನ್ನು ಮಾಡಿ ನಮಗೆ ಮೀಸಲಾತಿ ಆಗಿರ್ಬೋದು, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ವಸತಿಗಾಗಿರ್ಬೋದು, ಇದಕ್ಕೆಲ್ಲವೂ ಕೂಡ ಅವರು ಹೋರಾಡಿ ಅವತ್ತಿನ ದಿವಸ ಏನು ಸರ್ಕಾರದಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ಕೂಡ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಆ ದೇವರಾಜ ಅರಸು ಅಲೆಮಾರಿಗಳು ನಮ್ಮ ಹಿಂದುಳಿದವರಿಗೆ ಓಡಾಡಿದ್ದನ್ನು ನಾವು ಕಣ್ಣಾರೆ ಕಂಡಿರತಕ್ಕಂಥದ್ದಲ್ಲಿ ಅವರ ಸಮನಾಗಿ ಇವತ್ತು ನಿಜವಾಗ್ಲೂ ಅಧಿಕಾರ ಇಲ್ಲದೆ ಹೋದ್ರು ಕೂಡ ನಮ್ಮ ರವೀಂದ್ರ ಶೆಟ್ಟೂರು ಈ ಅಲೆಮಾರಿಗಳನ್ನ ಬಿಡಬಾರ್ದು, ಈ ಒಕ್ಕೂಟನ ಬಲಪಡಿಸ್ಬೇಕು ಅಂತ ನಿಜವಾಗ್ಲೂ ಅವರಿಗೆ ನಮಗೆ ಶಕ್ತಿಯನ್ನು ಕೊಟ್ಟ. ಪ್ರತಿ ಜಿಲ್ಲೆಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟು ಆ ಸಂಘಟನೆಯನ್ನು ಮಾಡಿದ್ದೀವಿ, ಜಿಲ್ಲಾ ಕಮಿಟಿಯನ್ನು ಮಾಡಿದ್ದೀವಿ. ಆ ಜಿಲ್ಲಾ ಕಮಿಟಿಲಿ ಆ ಮುಖ್ಯಸ್ಥರನ್ನ ಆಯ್ಕೆ ಮಾಡಿ ಆ ಜಿಲ್ಲೆ ಹೋದ್ರು ಕೂಡ ಇವತ್ತು ಕೂಡ ನಮ್ಮ ಅಲೆಮಾರಿ ಈ ಒಕ್ಕೂಟದ ಆ ಜಿಲ್ಲೆಯಲ್ಲೂ ಕೂಡ ಕಮಿಟಿ ಇದೆ ಅಂತಕ್ಕಂಥದ್ದು ಇವತ್ತು ಯಾರ್ಯಾರು ಕೂಡ ಮಾಡಲಿಕ್ಕೆ ಆಗ್ತಿರೋದು. ರಾತ್ರಿ ಹಗಲು ನಿಜವಾಗ್ಲೂ ಅವ್ರ ಎಷ್ಟೋ ಕೆಲಸಗಳಿತ್ತು, ಎಷ್ಟೋ ಅವ್ರದ್ದು ಜವಾಬ್ದಾರಿಗಳಿತ್ತು. ಅದನ್ನೆಲ್ಲ ಕೂಡ ಬಿಟ್ಟು ನಾನು ಅಲೆಮಾರಿಗಳಲ್ಲಿ 1 ವರ್ಷ 6.5 ತಿಂಗಳ ಅಧಿಕಾರ ತಗೊಂಡಿದ್ದೀನಿ, ಅದರಲ್ಲಿ ನಾನು ಇದ್ದೀನಿ, ಆ ಋಣವನ್ನು ನಾನು ತೀರಿಸಬೇಕು ಅಂತೇಳಿ ನಿಜವಾಗ್ಲೂ ಅವರು ಆ ಮನಸ್ಸನ್ನು ಇಟ್ಟುಕೊಂಡು ಇವತ್ತವರೆಗೂ ಸಹ ಆ ಅಲೆಮಾರಿ ಜನಗಳನ್ನು ಕೈ ಬಿಡದೆ ನಿರಂತರವಾಗಿ ಕಾಪಾಡ್ಕೊಂಡು ಬರ್ತಾ ಇರೋರು, ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು ರವೀಂದ್ರ ಶೆಟ್ಟಿ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಇವತ್ತಿಗೂ ನಾವೆಲ್ಲರೂ ಕೂಡ ರವೀಂದ್ರ ಶೆಟ್ಟಿ ಅವರು ಇರೋದಕ್ಕೆ ಮಾತ್ರ ನಾವೆಲ್ಲರೂ ಸೇರಿರೋದು, ಇದೆಲ್ಲರೂ ಕೂಡ ಸತ್ಯ. ಏನ್ ಸುಭಾಷಣ, ನಾವು ಯಾರೇ ಇಂಡಿವಿಜುವಲ್ ಆಗಲಿ, ನಾವು ಯಾರೇ ಒಬ್ಬರಾಗಲಿ ನಾವು ಈ ಸಂಘಟನೆಯನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ.
ಅವರೊಬ್ಬರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿತ್ತಂದರೆ ಇವತ್ತು ನಾವು ಒಕ್ಕೂಟ ಅಂತ ರಾಜ್ಯದಲ್ಲಾಗಲಿ, ಮಂತ್ರಿಗಳಾಗಲಿ, ಸರ್ಕಾರದಲ್ಲಾಗಲಿ ನಮ್ಮ ಒಕ್ಕೂಟದ ಹೆಸರು. ಇವತ್ತು ನಮ್ಮ ಒಕ್ಕೂಟ ಹೆಸರು ಅಲೆಮಾರಿ, ಅರೆ ಅಲೆಮಾರಿ ಜನಾಂಗದವರು ಅಂತಂದರೆ ಮುಖ್ಯಮಂತ್ರಿಗಳಿಂದ ಹಿಡಿದು, ಮಂತ್ರಿಗಳಿಂದ ಹಿಡಿದು ಸರ್ಕಾರಕ್ಕೆ ತೀರ ಪರಿಚಿತವಾಗಿರ್ತಕ್ಕಂಥದ್ದು ನಮ್ಮ ಅಲೆಮಾರಿ ಒಕ್ಕೂಟ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಮೈಸೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದವು. ಆ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೀತದೆ ತಾವೆಲ್ಲರೂ ಕೂಡ ಬಂದಿರ್ತೀರ, ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಆ ಕಾರ್ಯಕ್ರಮ ಒಂದು ವಾರ ಮುಂಚಿತವಾಗಿ ಮೈಸೂರಿನಾಗ ನಾವು ಡೇರೆ ಊರಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮುಂದೆ ನಿಂತು ಇದೇ ರೀತಿ ಆಗಬೇಕು ಅಂತ ಹೋರಾಡ್ತಕ್ಕಂಥದ್ದು. ನಾವು ಇಂಥ ವ್ಯಕ್ತಿಯನ್ನ ನಾವು ನಿಜವಾಗ್ಲೂ ಉಳಿಸ್ಕೋಬೇಕಾ ಅಥವಾ ಉಳಿಸ್ಬಾರ್ದು. ನಾವು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇ, ಅವರು ಎಂಥೇ ಸಂದರ್ಭದಲ್ಲಾಗಲಿ, ಯಾವುದೇ ವಿಚಾರದಲ್ಲಾಗಲಿ ಅವರಿಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ನೀಡಿ, ಬಲವನ್ನು ನೀಡಿ ನೀವು ಹಿಂದೆ ಇರ್ತೀವಿ ಸಾರ್ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಶಪಥ ಮಾಡಲಿಕ್ಕೆ ನಾವು ಇನ್ನೂ ಕೂಡ ಮುಂದೆ ಹಲವಾರು ಯೋಜನೆಗಳನ್ನಿದೆ. ಇವತ್ತು ನಮ್ಮ ರಾಜೇಶ್ವರಿ ಅಮ್ಮ ಒಳ್ಳೆಯದು ಅಗರಿ ಬೊಮ್ಮನಹಳ್ಳಿ ಅಲ್ಲಿ ಮೊನ್ನೆ ಭೇಟಿ ಕೊಟ್ಟಾಗ ವಸತಿಗೋಸ್ಕರ ಎಷ್ಟು ನಾವು ಹೋರಾಟ ಮಾಡಿದ್ದೀವಿ. ಎಲ್ಲರೂ ಕೂಡ ಹಕ್ಕುಪತ್ರ ಸೇರಿದೆ. ಆ ಹಕ್ಕುಪತ್ರ ಸೇರಾದ್ಮೇಲೆ ಮೊನ್ನೆ ನನಗೆ ನಿಜವಾಗ್ಲೂ ಕೂಡ ಕರೆ ಮಾಡಿದ್ವಿ. ಇದೇ ನಮ್ಮ ನರೇಂದ್ರ ಶೆಟ್ಟಿ ಸರ್ ಪ್ರಕಾಶ್ ಹಕ್ಕುಪತ್ರ ಎಲ್ಲರೂ ಕೂಡ ಸೇರಿದೆ. ನಾನು ಹೋಗಿ ನೋಡಿದೆ. ಈಗ ನಾವು ಅವ್ರಿಗೆ ವಸತಿ ಕಟ್ಟಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಈ ಒಕ್ಕೂಟದ ಇವರಿಗೆ ನೋಡಿ, ಒಂದೊಬ್ಬರಿಗೂ ಒಂದು ಪ್ರಮಾಣ ಪತ್ರ, ಒಂದು ID ಕಾರ್ಡನ್ನು ಮಂಗಳೂರಿನಿಂದ ತಯಾರು ಮಾಡಿಕೊಂಡು ಬಂದಿರ್ತಕ್ಕಂಥ. ನಾನು ಇವತ್ತು ಇದೇ ರೀತಿ ನಾವು ಏನು 3 ತಿಂಗಳ ಒಮ್ಮೆ ನಾವು ಏನು ಸಭೆ ಮಾಡ್ತೀವಿ, ಏನು ಸಭೆ ಕರಿತೀವಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಿಲ್ಲಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ತೇನೆ. ಇನ್ನೂ ಕೂಡ ಇವತ್ತು ಅವ್ರಿಗೆ ಆರ್ಯಭಟ ಪ್ರಶಸ್ತಿ, ಪ್ರತಿಷ್ಠಿತವಾದ ಆರ್ಯಭಟ ಪ್ರಶಸ್ತಿ ಇವತ್ತು ಅವರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರೇ ಹೆಸರಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದಾರೆ. ತಾವು ಯಾರ್ಯಾರು ಇಚ್ಛಿಸ್ತೀರಾ ಈ ಥರ ನೀವು ಏನೇ ಅಡೆತಡೆಗಳು ಎಲ್ಲರೂ ಬರಬೇಕು ಅಂತ ನಾನು ಹೇಳಲಿಕ್ಕೆ, ನಾನು ನಿಮ್ಮ ಸಮಸ್ಯೆಗಳನ್ನು ಗೊತ್ತಾಗಲ್ಲ. ತಾವು ಯಾರ್ಯಾರು ಇಚ್ಛಿಸ್ತೀರಾ ಅವರ ಸನ್ಮಾನಕ್ಕೆ ಭಾಗಿಯಾಗಲಿಕ್ಕೆ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಕೂಡ ಇದ್ದು ಬೇಕಾದ್ರೆ ಅವರೊಂದು ಪ್ರಶಸ್ತಿಯನ್ನು ನೋಡಿಕೊಂಡು ಅವ್ರ ಜೊತೆ ನಾವು ಕೂಡ ಇದ್ದು ಹೋಗ್ಬೇಕಂದು ಇವತ್ತು ಆ ಪ್ರಶಸ್ತಿ ಸಿಕ್ಕಿರೋಕ್ಕೆ ನಮಗೆಲ್ಲರಿಗೂ, ನಮ್ಮ ಇಡೀ ಅಲೆಮಾರಿ ಜನಾಂಗಕ್ಕೆ ನಮಗೆಲ್ಲರೂ ಕೂಡ ತುಂಬ ಸಂತೋಷ ಅಂತ ನಾನು ಹೇಳ್ತೀನಿ. ಈ ಮೆಮೊರಿ ಯಾಕಿರ್ಬೇಕಂತ ನಮ್ಗೆ ಅಲೆಮಾರಿಗಳಿಗೆ ಬಹುತೇಕ ನಮ್ಮಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸಂಕುಚಿತ ಭಾವನೆ ಇರ್ಬೋದಂತ ನನ್ನ ಅಭಿಪ್ರಾಯ. ಈ ಸಂಕುಚಿತ ಭಾವನೆ ನಮ್ಗೆ ಹುಟ್ಟುತ್ತಾ ಬಂದಿತ್ತು ಅಥವಾ ಈಗ ಬದಲಾದ ಕಾಲದಾಗ ನಾವು ಬದಲಾಗಬೇಕಂತಂದ್ರೆ ಇಂಥ ಒಂದು ಉತ್ಸಾಹ ಮೂರ್ತಿಗಳು, ಹೃದಯ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗಿದ್ರೂ ನಾವು ಇನ್ನೂ ಬದಲಾಗ್ತಾ ಇಲ್ಲ. ಯಾಕೆ ಏನಂತ ಅದೊಂದು ಕ್ವಶನ್ ಮಾರ್ಕ್. ಅದು ಏನೋ ಒಂದು ನಮ್ಮ ದುರ್ದೈವ ಅಂತ ಗೊತ್ತಿಲ್ಲ. ನೋಡಿ, ಎಲ್ಲೋ ಒಂದು ಎತ್ತಣ ಮಾಮರ ಎತ್ತಣ ಹೋಗಿಲ್ಲ ಅಂತ ಕವಿವಾಣಿ ಹೇಳ್ತಾರೆ. ಸಂಬಂಧ ಇಲ್ಲಾರ್ದಂಥ ವ್ಯಕ್ತಿಗಳು ಅಂತ ಹೇಳಿದ್ರು. ಏನೆಲ್ಲ ಹುಟ್ಟಾಕಿದ್ರು. ಅದು ಭಗವಂತ ಎಲ್ಲಿ ಕುಂದಿಸಿದ ಪ್ರಪ್ರಥಮ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷ ಆದಾಗ ಒಕ್ಕೂಟ ಒಂದು ಹುಟ್ಟಬೇಕಂತ ಪರಿಕಲ್ಪನೆ ಬಂದಿತ್ತು. ಅನಿರೀಕ್ಷಿತವಾಗಿ ಬಂದಿರತಕ್ಕಂಥದ್ದು. ಆ ಕಲ್ಪನೆ ಹೆಂಗೈತಪ್ಪ ಅಂತಂದ್ರೆ ಅಲೆಮಾರಿಗಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಒಂದು ವಿಂಗ್ ಬೇಕು. ಆ ವಿಂಗ್ಗೋಸ್ಕರ ಆದ್ರೂ ಅವರು ಒಂದು ಯಾವುದೇ ರೀತಿಯಿಂದ ಒಟ್ಟು ಆ ಸಂದರ್ಭದಾಗ ಯಾರ್ಯಾರು ನಮ್ಮ ಸಂಘರ ಹೆಬ್ಬಳ್ಳಿ ಇರ್ಬೋದು, ಮಂಜುನಾಥ್ ಎಲ್ವಿ ಇರ್ಬೋದು, ಬೇರೆ ಬೇರೆ ಎಷ್ಟೋ ಮಂದಿ ಆವತ್ತಿನ ಒಂದು ಕಾಲಘಟ್ಟದಾಗ ಹೆಂಗನಾಗಲಿ ಏನಾಗಲಿ ಮೊದಲು ಹುಟ್ಟಬೇಕಾಗಿತ್ತು. ಮಗು ಹುಟ್ಟಿತು, ನಾಮಕರಣ ಮಾಡಿದ್ರು, ಅದಕ್ಕೊಂದು ರಿಜಿಸ್ಟ್ರೇಷನ್ ಬಾಡಿ ಮಾಡಿದ್ರು, ಹಂತ ಹಂತವಾಗಿ ಚೇಂಜಸ್ ಆಯಿತು. ನೋಡಿ, ಬದಲಾವಣೆ ಅಂತಂದಾಗ ಹೆಂಗಾಯ್ತು ಅಂತಂದ್ರೆ ಪ್ರಪ್ರಥಮವಾಗಿ ಅಲೆಮಾರಿಗಳಿಗಾಗಿ ಒಂದು ಕಲಾ ಸಂಸ್ಕೃತಿ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಇಟ್ಟಿವಿ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಒಂದು ಚಿತ್ರದುರ್ಗದಲ್ಲಿ ಒಂದು ಇಟ್ಟಿವಿ. ನೆಕ್ಸ್ಟ್ ಮತ್ತು ಮೈಸೂರಿನಲ್ಲಿ ಒಂದು 3 ಕಾರ್ಯಕ್ರಮಗಳು ಮಾಡಿದ್ವಿ. ಇವತ್ತೊಂದು ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದು ಅಂಶ ಇವತ್ತು ಕಣ್ಣಿಗೆ ಕಾಣುತ್ತೆ. ಇವತ್ತಿನ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರದಲ್ಲಿ ಸುಮಾರು ಒಂದು 11 ಬೇಡಿಕೆಗಳು ಇದ್ದವು. ಆ 11 ಬೇಡಿಕೆ ಆ ಲೆಟ್ರ್ ಹೈಲೈಟ್ ಆಗಿರೋದಂತಂದ್ರೆ ನಮ್ಮ ಒಕ್ಕೂಟದ ಒಂದು ಲೆಟ್ರ್ ಹೈಲೈಟ್ ಆಗೈತೆ. ಜೊತೆಗೆ
ಆಯೋಗ ರಚನೆ SC ST OBC ಅಂತ ಇನ್ವಾಲ್ವ್ಮೆಂಟ್ ಇತ್ತು. ಇವತ್ತು ಪ್ರತ್ಯೇಕ ಅಲೆಮಾರಿಗಳಿಗೆ 46 ಸಮುದಾಯಕ್ಕಷ್ಟೇ ಮಾಡೋಕ್ಕಂತಂದು ಹಿಂದುಳಿದ ವರ್ಗದ ಒಂದು ಅಜೆಂಡಾ ಇಟ್ಕೊಂಡಾರ. ಅದು ಹೆಂಗಾಗುತ್ತೆ ಏನೇನೈತೆ ನೋಡೋದು ಸರ್ಕಾರ ಮಾಡಿರಲಿ. ಇಷ್ಟು ಆಗ್ಬೇಕಂತಂದ್ರೆ ಇದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ಇನ್ನೂ ಒಂದು ಘಟನೆ ಹೇಳ್ತೀವಿ ನಾವು. ಯಾಕೆ ಒಂದು ಮಾತು ಹೇಳ್ತಾರೆ ಅವ್ರ ಮುಂದೆ ಹೇಳ್ಬಾರ್ದು. ಆ್ಯಕ್ಚುಲಿ ಅವರು ವೈಯಕ್ತಿಕವಾಗಿ ವಿದ್ಯಾಸಂಸ್ಥೆಗಳು ಕಟ್ಟಿರ್ಬೋದು, ಸಾಮಾಜಿಕ ಸಂಸ್ಥೆಗಳನ್ನು ಬೇರೆ ಬೇರೆ ರೀತಿಯೆಲ್ಲ ಮಾಡಿರ್ಬೋದು. ನಾವು ನಿರೀಕ್ಷಣೆ ಇಟ್ಕೊಂಡಿದ್ದರು. ನಾವು ಕೆಲವಷ್ಟು ಜನ ಇದ್ವಿ. ಎಲ್ಲಿ ದಕ್ಷಿಣ ಕನ್ನಡದ ಒಂದು ಉಪಾಧ್ಯಕ್ಷರಾದಾಗ BJP ಕಾರ್ಯಕ್ರಮದಲ್ಲೇ ನಮ್ಮ ಹೆಬ್ಬ ಯಾರು ಶಿವರಾಮೇಗೌಡ ರಾಜಕೀಯವಾಗಿ ಅವ್ರನ್ನ MLC ಅಥವಾ MP MLA ಸೀಟ್ ಬೇಕಂತಂದು ಅವ್ರು ಡಿಮ್ಯಾಂಡ್ ಮಾಡಿದ್ರು. ನಾವೆಲ್ಲ ಮುಂದೆ ಡಿಮ್ಯಾಂಡ್ ಬಟ್ ಒಂದು ಹೇಳ್ತಿದ್ರೆ ಅವ್ರು MLC ಆಗ್ತಾರೆ MP ಆಗ್ತಾರ ಅದಾದ್ರ ಪ್ರಶ್ನೆ. ಆಗ ಇವತ್ತು ಮೊದಲ ಮೆಟ್ಟಲಾಗ ಆರ್ಯಭಟ ಪ್ರಶಸ್ತಿ ಸಿಕ್ಕೈತಿ. ಪದ್ಮ ಪ್ರಶಸ್ತಿ ತಗೋತಕ್ಕ ಅದು ಸ್ಫೂರ್ತಿ ಆಗ್ತೈತೆ ಅಂಬೋದು ನನ್ನ ನಂಬಿಕೆ ಐತಿ. ನಾವು ನಿರೀಕ್ಷಣೆ ಇಟ್ಕೊಂಡಿದ್ವಿ. ಏನು ಇಟ್ಕೊಂಡಿದ್ವಿ? ಉಪಾಧ್ಯಕ್ಷರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಯಾರು ಅನ್ಯತಾ ಭಾಷೆಗಳಿಗೆ ಉಪಾಧ್ಯಕ್ಷರಲ್ಲಿ ಅವ್ರು ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ಉಪಾಧ್ಯಕ್ಷರಾಗಂತ ನಮ್ಮ ಒಂದು ಅಭಿಮಾನ ಇತ್ತು. ನಾವು ಹೇಳ್ತೀವಿ ಅಧ್ಯಕ್ಷ ಆಗ್ಬೇಕಂತ ನಾವು ಹೇಳೋ ಸಹಜ. ಬಟ್ ಅದು ಹೆಂಗಿರುತ್ತೆ ಏನೇನು ನಮ್ಗೆ ಗೊತ್ತಿರೋದಿಲ್ಲ. ಆದರೂ ಕರ್ತವ್ಯ ನಿಷ್ಠೆ ಏನೈತಲ್ಲ, ಫಲ ಮತ್ತು ಪ್ರತಿಫಲ ಅಪೇಕ್ಷೆ ಇಲ್ಲಾರ್ದೇ ಸ್ವಾರ್ಥ ಇಲ್ಲಾರ್ದಂಗೆ ನಿಸ್ವಾರ್ಥ ಸೇವಾ ಮನೋಭಾವ ಮಾಡಿದಕ್ಕಾಗಿ ಅವರಿಗೆ ಏನೆಲ್ಲ ಹುಡುಕಿ ಬರೋಕತ್ತೆ ಅನ್ನೋಕ್ಕೆ ಸ್ಪಷ್ಟವಾದ ನಿರ್ದೇಶನ. ಇವತ್ತು ಆರ್ಯಭಟ ಪ್ರಶಸ್ತಿ, ಇದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ಸಂಘಟನೆಗಳ ಪ್ರಶಸ್ತಿಗಳು ಸಾಕಷ್ಟು ಬಂದಿರ್ತವೆ. ಬಟ್ ಅಂಥ ಒಂದು ವ್ಯಕ್ತಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಅವ್ರಿಗೆ ನಾವು ಬೆಂಬಲವಾಗಿದ್ರಪ್ಪ ಅಂತಂದ್ರೆ ನಮ್ಮ ಅಲೆಮಾರಿಗಳ ಬದುಕು ಕೂಡ ಪವಿತ್ರತೆ ಮತ್ತು ಅವ್ರು ಕನಸ್ಕೊಂಡಿರ್ತಕ್ಕಂಥ ಗುಡಿಸಲು ಮತ್ತು ಗುಡಾರ ಮುಕ್ತ ನಗರ ಈ ಅಲೆಮಾರಿಗಳ ಜೀವನವನ್ನು ಸಾಮಾಜಿಕವಾಗಿ ಎಷ್ಟು ಹಿಂಸೆ ಮತ್ತು ದೌರ್ಬಲ್ಯ ಐತಲ್ಲ, ಇವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕಂಬೋದು ಅವ್ರ ಕನಸು ಐತಲ್ಲ, ಆ ಕನಸು ನನಸು ಮಾಡೋಕ್ಕಪ್ಪ ಅಂದ್ರೆ ಅವ್ರಿಗೆ ನಾವು ಶಕ್ತಿಯಾಗಿ ಅವರ ಒಂದು ಸಮರ್ಪಕ ಒಂದು ನಾಯಕತ್ವ ನಾವು ಅಂಗೀಕಾರ ಮಾಡಿಕೊಂಡದಕ್ಕೆ ಸಹಕಾರ ಕೊಡ್ಬೇಕಂತಂದು ಈ ಸಂದರ್ಭದಲ್ಲಿ ನಾವೆಲ್ಲ ಅಲೆಮಾರಿಗಳ ಮುಖಂಡಗಳಿಗೆ ಕೇಳ್ಕೊಳ್ತಾರೆ. ನನಗೆ ಈಗ ನಮ್ಮ ವಿಷಯ ಇಷ್ಟ. ಈಗ ಆರ್ಯಭಟ ಪ್ರಶಸ್ತಿ ಸರ್ ತೊಗೊಂಡ್ರು. ನಮ್ಮ ಸಮಾಜದ ಬೆಂಬಲ ಯಾವಾಗಲೂ ಸರ್ಗೆ ಐತಿ. ಮತ್ತು ನಮ್ಮ ಸಮಾಜ ಈಗ ನಾವು ಮುಂದುವರಿಬೇಕಂದ್ರೆ ಸರ್ ಬಿಟ್ಟಂತೂ ನಮ್ಮ ಸಮಾಜ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆಗಳನ್ನು ನೋಡ್ಕೊಂತ ಬಂದಿರಿ. ಅದರ ಸಲುವಾಗಿ ಈಗ ನಮಗೆ ಬೇಕಾಗಿರುವಂಥ ಕೆಲಸ ಅಂದ್ರೆ ಮೊದಲು ಎಲ್ಲರೂ ಹೇಳ್ತಂತ ಈಗ ಎಲೆಕ್ಷನ್ ಹತ್ರ ಆಯಿತು. ಪ್ರತಿಯೊಬ್ಬರು ಈಗ ಮೀಟಿಂಗ್ ಅಂದಾಗ ಹಿಂಗೆ ಜನ ಸೇರಿದ್ರೆ ಸರ್ಗೆ ಒಂದು ಉತ್ಸಾಹ ಬರ್ತೈತಿ. ನಾವೆಲ್ಲರೂ ಸೇರಿದ್ರೆ ಸರ್ ಒಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಅದರ ಸಲುವಾಗಿ ಪ್ರತಿಯೊಬ್ಬರು ಇದೇ ರೀತಿ ಬರ್ರಿ. ಇನ್ನು ಮುಂದೆ ಎಲ್ಲರೂ ಈ ರೀತಿ ಸಂಘಟನೆಯನ್ನು ಬೆಳೆಸೋಕ್ಕೆ ಭಾಳ ಅನುಕೂಲ ಆಗ್ತೈತಿ. ಅದರ ಸಲುವಾಗಿ ಎಲ್ಲರೂ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಪ್ರತಿಯೊಬ್ಬರು ಇದೇ ರೀತಿ ಬಂದಿದ್ದೀವಿ. ಈಗ ಬಂದರೆ ಆಗ ಪ್ರೋತ್ಸಾಹ ಒಂದು ಪ್ರಸ್ತಾವನೆ ಸರ್ ಮುಂದಿದ್ದೀವಿ. ನಾವು ಇಲ್ಲಿ ಬಂದಾಗ ಒಂದು ರೂಮ್ ಮಾಡೋಣ ಬೆಂಗಳೂರಾಗ. ಎಲ್ಲರಿಗೆ ಬಂದವರಿಗೆ ಸ್ವಲ್ಪ ಫ್ರೆಶಪ್ ಆಗಲಿಕ್ಕೆ ಮತ್ತು ಇದಾಗಲಿಕ್ಕೆ ಸ್ಟೇ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಬಂದವರಿಗೆ ಎಲ್ಲಿಂದ ಬರ್ತಾರೆ, ಬೆಳಗ್ಗಿಂದ ಬಂದಿರ್ತಾರೆ, ಬರೀ ಇನ್ನು ಫೋನ್ ಅದ ಸರ್ ಇಲ್ಲಿ ಅದಾವೆ ಅಲ್ಲಿ ಅದಾವೆ ಅಂತಂದ್ರೆ ಅದಕ್ಕಾಗಿ ರೂಮಿನ ವಿಚಾರವಾಗಿ ಎಲ್ಲರೂ ಸರಿ ನಾವೆಲ್ಲ ಕೂಡ ರೆಡಿ ಅದಾವೆ. ಅದ್ರಲ್ಲಿ ಏನು ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಒಂದು ರೂಮ್ ಇಡೋ ವ್ಯವಸ್ಥೆ ಮಾಡೋದು ನಮ್ಮ ಮಧ್ಯೆ ಕೆಲಸ ಐತಿ. ಅದಕ್ಕೆ ಸರ್ ತಮ್ಮ ಈಗ ರೂಮಿನ ವಿಚಾರವಾಗಿ ಮಾತ್ರ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಈ ವಿಷಯವಾಗಿ ಅಧ್ಯಕ್ಷ ಕೂಡ ಮಾತಾಡೀವಿ ರೂಮ್ ಇಡೋ ಕೆಲಸ ಆಗಲಿ. ಮತ್ತು ಈಗ ಏನೋ ಕಾರ್ಯಕ್ರಮ ಆದರೂ ಇವೆಲ್ಲ ನಮ್ಮ ಆಫೀಸ್ ಲೆವೆಲ್ಗೆ ಈಗ ಏನಿದ್ರು ಪೇಪರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಏನದಾವು ಬೇಡಿಕೆಗಳನ್ನು ಮೊದಲು ಅವು ಮುಗಿಸೋವಂಥ ಕೆಲಸ ಅವು. ಬರೀ ಈಗ ನಮ್ಮ ಮೀಟಿಂಗ್ ಆಗಿತ್ತು ಮೀಟಿಂಗಿಗೆ ಸೀಮಿತ ಆಗೋದು. ಇನ್ನು ಮುಂದೆ ಏನೋ ನಮ್ಮ ಬೇಡಿಕೆಗಳು ರಾಜ್ಯ ಸರ್ಕಾರ ತಿಳಿಯುವಂಥ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ಶೇರ್ ಮಾಡೋಣ. ಈ ಸಂಘಟನೆ ಮತ್ತು ಈ ರೀತಿ ಎಲ್ಲ ಸಂಘಟನೆಗಳು ನೋಡೋಕ್ಕೆ ನಾವು ಎಲ್ಲ ಸಂಘಟನೆಗಳು ಅಡ್ಡಾಡ್ತಿರ್ತೀವಿ. ನಮ್ಮಷ್ಟು ರೀತಿಯ ಸಂಘಟನೆ ಯಾವುದೇ ಇಲ್ಲ. ಇದು ಮುಂದುವರಿಬೇಕು ಅಂದರೆ ಎಲ್ಲರೂ ಸಹಕಾರ ಗೊತ್ತಾಗೈತಿ. ಎಲ್ಲರೂ ಸೇರ್ಕೊಳ್ಳೋಣ. ಮತ್ತು ಏನಾಯ್ತು ಪತ್ರ ವ್ಯವಹಾರ ಮಾತ್ರ ರಾಜ್ಯ ಸರ್ಕಾರದ ಜೊತೆಗೆ ಬೇಡಿಕೆಗಳು ನಾವು ಕೇಳೋದನ್ನು ಏನು ಸಿಗೋದಿಲ್ಲ. ಮತ್ತು ಪತ್ರ ವ್ಯವಹಾರ ಕಾರ್ಯದರ್ಶಿಗಳು ಬಂದಿಲ್ಲ. ಇಲ್ಲಿದ್ದ ಅವರು ಈಗ ಇಲೆಕ್ಷನ್ ಆದಮೇಲೆ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಇನ್ನು ಮುಂದೆ ಪತ್ರ ವ್ಯವಹಾರ ಏನು ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ತಿಳಿಸುವಂಥ ಕೆಲಸ ಆಗತ್ತೆ. ಎಲ್ಲರೂ ಸೇರ್ಕೊಳ್ಳೋಣ. ಎಲ್ಲರಿಗೂ ಮೊದಲನೆಯದಾಗಿ ಗೌರವ ಅಧ್ಯಕ್ಷರಿಗೆ ನಮ್ಮ ಸುತ್ತಮುತ್ತಲಿಗೆ ಬಂದಿರುವಂಥ ಎಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತಂದರೆ ನಾವು ಇಲ್ಲಿವರೆಗೂ ಸಂಘ ಸಂಸ್ಥೆ ಅಂತೇಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿರಂತರವಾಗಿ. ಅದನ್ನು ಸಾಗಣಿಸ್ತೀನಿ.
ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಾವು ಎಲ್ಲ ಕಾರ್ಯಕ್ರಮನೂ ಮಾಡ್ಕೊಬಂದಿದ್ದೀವಿ. ಆದರೆ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಮೂಲತವಾಗಿ ಒಂದು ಸಮಸ್ಯೆಗಳೇನಪ್ಪ ಅಂತಂದರೆ ನಮ್ಮಲ್ಲಿ ಈ ಬಡವರಿಗೆ ಅಂತೇಳಿ ಮನೆ ಕಟ್ಟಲಿಕ್ಕೆ 1,30,000 ರೂಪಾಯಿ ಹಣವನ್ನು ಕೊಡ್ತಾವೆ. ನಾವು ಇದನ್ನು ಭಾಳಷ್ಟು ಸಾರಿ ಅವರು ಪಾಪ ಗೌರವಾಧ್ಯಕ್ಷರು ಒಬ್ಬರು ತಲೆಗೇನೆ ಹಾಕ್ಬಿಟ್ಟು ನೀವು ಕೇಳಿ ಅಂದ್ರೆ ಆಗಲ್ಲ. ಎಲ್ಲರೂ ದಯಮಾಡಿ ಒಗ್ಗಟ್ಟಿಂದ ಹೋಗಿ 1,30,000 ಜೊತೆಗೆ ನಾವೊಂದು 20,000 ಸೇರ್ಕೊಡ್ತೀವಿ ಸ್ವಾಮಿ, ನಮ್ಗೆ ಮನೆ ಕೊಟ್ಕೊಡ್ಬಿಡಿ, ನಮ್ಗೆ 1 ರೂಪಾಯಿ ಕೊಡಬೇಡಿ, ನೀವೇ ಬಂದು ನಮ್ಗೆ ಮನೆ ಕಟ್ಕೊಡಿ, ನೀವು ಹೆಂಗೆ ಕಟ್ತೀವಿ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ನಮ್ಗೆ 1,20,000 ರೂಪಾಯಿ ತಗೊಂಡು ನಾವು ಮನೆ ಕಟ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ಕೇಳಬೇಕು ಅನ್ನೋದೊಂದು ಮನೋಭಾವನೆ ಇದೆ. ದಯಮಾಡಿ ಎಲ್ಲರೂ, ಯಾಕೆಂದರೆ ಎಲ್ಲೂ ಆಗ್ತಾ ಇಲ್ಲ, ಬರೀ ಬೇಸ್ಮಟ್ಟ ತೆಗಿಯೋಕ್ಕಾಗಲ್ಲ. 1,30,000 ರೂಪಾಯಿ ಪಂಚಾಯತಿಂದ ಕೊಡ್ತಾವೆ. ಅದು ಎತ್ತಗೊಬ್ಬರಲ್ಲ, ಹಣ ಮನೆ ಏನಾದ ಅದಾವ ನೋಡೋಣ, ಹಣ ಮನೆ ಏನಾದ ಅದು ಜಾಗ ಇದೆ, ಎಲ್ಲ ಇದೆ, ಕಟ್ಕೊಳ್ಳೋ ಅರ್ಹತೆ ಇಲ್ಲ. ಅವ್ರು ಬಂದು ನಮಗೆ ಕೇಳಿದಾಗ ನಾವು ಏನು ಹೇಳ್ಬೇಕು ಅವ್ರಿಗೆ? ಅವರು ಏನೋ ಈಗ ನಮ್ಮ ಏನೋ ಒಂದು ನಿಗಮದಲ್ಲವ್ರೆ, ಒಂದು ಒಕ್ಕೂಟದಲ್ಲವ್ರೆ, ಇವ್ರಿಗೆ ಕೇಳಿದ್ರೆ ಏನೋ ಮಾಡ್ಕೊಡ್ತಾರೆ ಹಂಗೆ ಅಂತ ಅವರೊಂದು ಮನೋಭಾವನೆಯಲ್ಲಿ ಇಟ್ಕೊಂಡಿದೆ ಪಾಪ ಅವರು. ಅದಕ್ಕೆ ನಮಗೆ ಸಮಂಜಸವಾದ ಉತ್ತರ ಕೊಡೋಕ್ಕೆ ನಮ್ಮ ಬಾಯಲ್ಲಿ ಇಲ್ಲ. ದಯಮಾಡಿ ಇಲ್ಲಿಗಂಟು ನಾವು ಒಕ್ಕೂಟವನ್ನು ಇಲ್ಲಿಗಂಟು ನಿಭಾಯಿಸ್ಕೊಂಡು ಬಂದಿದ್ವಿ. ಮುಂದೆ ಎಲ್ಲರೂ ಸೇರಿ ಸರ್ಕಾರದಿಂದ ಏನೇನು ಸವಲತ್ತುಗಳಿದೆ ಅದನ್ನು ಯಾಕೆ ಕೊಡ್ತಾ ಇಲ್ಲ, ಎಲ್ಲಿಗಂಟ ಬರ್ತಾ ಇದೆ, ಮತ್ತು ಯಾಕೆ ಇಷ್ಟೊಂದು ಆಗ್ತಾ ಇಲ್ಲ? ನಮ್ಮ ಪ್ರಶ್ನೆಗೆ ಎಲ್ಲರ ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ. ಅಲ್ಲಿ ವಿಧಾನಸೌಧದೊಳಗಡೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಿನಿಸ್ಟ್ರು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. 1 ತಿಂಗಳಿಗೆ 2 ತಿಂಗಳು 3 ತಿಂಗಳು ಡೇಟ್ ಕೊಡಲಿ. ಅವರು 3 ತಿಂಗಳು ಬಿಟ್ಟು ಇಂಥ ತಾರೀಕು ಬರಪ್ಪ, ಅವತ್ತೇ ಹೋಗಮ್ಮ ಎಲ್ಲರನ್ನು ಕೂತ್ಕೊಂಡು ಕೆಲವಾರು ನಾವು ಕೇಳುವಂಥ ಪ್ರಶ್ನೆಗಳಿಗೆ ಅವರ ಬಾಯಿಂದ ಒಂದು ಉತ್ತರ ಬಂದಾಗ ನಮ್ಗೆ ಅದೊಂದು ಸಮಸ್ಯೆಗೆ ಒಂದು ಬಗೆಹರಿಸ್ತಾ ಇದ್ದತ್ತೇನೋ ಅನ್ನೋ ಒಂದು ಮನೋಭಾವನೆ ನಮಗೆ ಬರ್ಬೋದೇನೋ ಅಂತೇಳಿ ನನ್ನ ಒಂದು ಕಲ್ಪನೆ. ಹಾಗಾಗಿ ಇದೊಂದು ನೋಡಬೇಕು. ಮತ್ತು ಸ್ಕಾಲರ್ಶಿಪ್ ವಿಚಾರ PUC ಮುಗಿದಂತ ಆದಮೇಲೆ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಸರಿಗೆ ಇದು ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅದೇ ಸಮಸ್ಯೆ ಏನಂದರೆ ನಮ್ಮದು ಪ್ರವರ್ಗ 1 ಅಂತ ಕೊಡ್ತಾವೆ. ನಾವು ಈ ಹಿಂದೆ ಕೇಳಿದ್ದು ಅಲೆಮಾರಿ ಮುಂದಕ್ಕೆ ನಮ್ಮ ಕ್ಯಾಸ್ಟು, ಈಗ ದೊಂಬಿದಾಸ್ ಆಗೋದು, ಎಳವಾಗೋದು, ಜೋಗಿ ಆಗೋದು, ಯಾರಾಗೋದು ಫಸ್ಟ್ ಲೈನ್ ಅದು ಬರಬೇಕು. ನಮಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ ನಮಗೆ ಆ ಥರ ಬರಬೇಕಂತೇಳಿ ನಾವು ಕೇಳಿದ್ದು. ಅದು ಇಲ್ಲಿವರೆಗೂ ಯಾವುದೂ ಇದಾಗಿಲ್ಲ. ಅದು ಬಂದರೆ ನಮ್ಮ ಮಕ್ಕಳುಗಳಿಗೆ ಫೀಸ್ ಕಟ್ಟೋಕ್ಕೆ ನಮಗೆ ಸ್ವಲ್ಪ ಅನುವಾಗುತ್ತೆ. ಹಂಗಾಗಿ ಅದನ್ನು ಇದನ್ನೆಲ್ಲ ಒಂದು ಕೆಲವು ಸಮಸ್ಯೆಗಳವೆ. ಹಂಗಾಗಿ ಸಾಹೇಬರು ಇಲ್ಲಿವರೆಗೂ ಚುನಾವಣಾ ಕಾರ್ಯನಿಮಿತ್ತವಾಗಿ ಎಲ್ಲ ಬ್ಯುಸಿಯಾಗಿದ್ದರು. ಈಗ ಸ್ವಲ್ಪ ಫ್ರೀ ಆಗವ್ರೆ. ಇನ್ನು ಮುಂದಾದ್ರೂ ಸ್ವಲ್ಪ ಜೊತೆಗೂಡಿ ಎಲ್ಲರೂ ಒಂದ್ಸರಿ ಹೋಗಿ ಒಂದು ಮೀಟಿಂಗ್ ತಗೊಳ್ಳೋ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. 3ನೇದು ನಮ್ಮ ಇವ್ರು ಹೇಳ್ದಂಗೆ ದಯಮಾಡಿ ನಮಗೊಂದು ಕಚೇರಿ ಬೇಕು ಅಂತೇಳಿ ಕೇಳಿದ್ದು. ನಿಮ್ಮ ಇಲ್ಲಿ ಎಲ್ಲ ಒಕ್ಕೂಟರು ಸರಿ ಬಂದಾಗಲೇ ಫರ್ ಇಷ್ಟಿಷ್ಟು ಅಂತೇಳಿ ನಾವು ಅಮೌಂಟ್ ಹಾಕೊಂಡು ನಮ್ಮದೇ ಆದ ಒಂದು ಆಫೀಸ್ ಓಪನ್ ಮಾಡ್ಕೊಳ್ಳಮ್ಮ. ನಮಗೆ ಬರೋರಿಗೆ ಹೋಗೋರಿಗೆ ಎಲ್ಲಕ್ಕೂ ಒಂದು ಅನುಕೂಲ ಆಗುತ್ತೆ. ಅದೊಂದು ಮಾಡಬೇಕು ಸರ್ ಅಂದ್ಬಿಟ್ಟು ಸತತ 2 ಮೀಟಿಂಗಿಂದ ಹೇಳ್ಕೊಂಡ್ಬಂದಿದ್ದೀವಿ. ಇದು 3ನೇ ಮೀಟಿಂಗು. ದಯಮಾಡಿ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು ಅಂತೇಳಿ ಅಧ್ಯಕ್ಷರು ಕೈ ಮುಗಿದು ಕೇಳ್ಕೊತೀನಿ. ಅದೊಂದನ್ನು ಗಮನ ಹರಿಸ್ಕೊಂಡು ಮುಂದೆ ಇದನ್ನು ಇದೇ ಸುಭಿಕ್ಷವಾಗಿ ನಡೀಲಿ ಅಂತೇಳಿ ಆಸ್ತಾ ನಮಸ್ಕರಿಸ್ತೀನಿ. ಇನ್ನು ಮುಂದೆ ಸಭೆ ಕರೆದ್ರು ಕೂಡ ಒಂದು ಸರ್ಕಾರಕ್ಕೆ ಮನ ಮುಟ್ಟುವಂಥ ಒಂದು ಲೆಟರ್ನ ನಾವೆಲ್ಲರೂ ಕೂಡ ತಗೊಂಡೋಗಿ ಕೊಡಬೇಕು ಅಂತ ಅವರು ತಿಳಿಸಿದ್ರು. ಇದನ್ನು ನಾನು ಮತ್ತು ಗೌರವ ಅಧ್ಯಕ್ಷರು ಕಳೆದ ಹೊಸಬಾಡಿ ರಚನೆ ಆದಾಗಲೇ ಸುಭಾಷ್ ಅಣ್ಣಗೆ ಜ್ಞಾಪನ ಇರ್ಬೋದು, ಶ್ರೀನಿವಾಸ ಅಣ್ಣಗೂ ಜ್ಞಾಪನ ಇರ್ಬೋದು, ಇದನ್ನು ಪ್ರಸ್ತಾವನೆ ಮಾಡಿದ್ದು. ಏನಂತ ಹೇಳಿದ್ರೆ, ನಾವು ಏನೇ 3 ತಿಂಗಳಿಗೊಂದ್ಸತಿ ಸಭೆ ಕರೆದಾಗ ಆ ಸಭೆನ ನಾವು ಬೆಳಿಗ್ಗೆ ಬೇಗ ಕರೆದಾಗ ಎಲ್ಲರೂ ಕೂಡ ಭಾಗವಹಿಸಿ ಆ ಸಭೆ ನಡೆಕ್ಕಿಂತ ಹಿಂದೆ ಈಗ ರಾಜೇಂದ್ರಣ್ಣವ್ರ ಬೇಡಿಕೆ ಆಗಿರ್ಬೋದು, ಶ್ರೀನಿವಾಸ್ ಅವ್ರ ಬೇಡಿಕೆ ಆಗಿರ್ಬೋದು, ಶಂಕರ್ ಅವ್ರ ಬೇಡಿಕೆ ಆಗಿರ್ಬೋದು, ಇವತ್ತು ನಾವು ಸರ್ಕಾರದ ಮಂತ್ರಿಗಳ ಹತ್ರ ಈ ನಮ್ಮ ಒಂದು ಅಜೆಂಡಾವನ್ನು ಕೇಳಬೇಕು ಅಂತ ನಮ್ಗೆ ವಿಷಯ ತಿಳಿಸಿದಾಗ ಅದನ್ನು ನಾವು ಗೌರವ ಅಧ್ಯಕ್ಷರೆಲ್ಲ ಪರಿಶೀಲನೆ ಮಾಡಿ ಅದೊಂದು ಲೆಟ್ರೇಟನ್ನು ಮಾಡಿ ನಾವು ರೆಡಿ ಮಾಡೇ ತಗೊಬಂದು ಈ ಲೆಟ್ರೇಟ್ನ ಸಭೆ ಆದ ನಂತರ ಎಲ್ಲರೂ ಕೂಡ ಹೋಗಿ ವಿಧಾನಸೌಧಕ್ಕೆ ಆ ಲೆಟ್ರನ್ನ ಮುಟ್ಟಿಸಿ ಆ ಬರ್ತಕ್ಕಂಥ ಕಾರ್ಯಕ್ರಮ ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯಲ್ಲಿ ಮಾಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದು. ಇದು ಪ್ರಥಮ ಸಭೆ ಆದ್ದರಿಂದ ಸ್ವಲ್ಪ ಯಾವುದ್ರ ಬಗ್ಗೆ ಕೇಳೋಣ ಏನು ಹೇಳೋಣ ಅನ್ನೋದು ಸ್ವಲ್ಪ ಸಮಯ ತಡ ಆಯಿತು. ಈ ಸಭೆ ಆದಮೇಲೆ ಮುಂದಿನ ಸಭೆಯಲ್ಲಿ ಏನೇನೋ ಸಭೆ ಕರೆದ ತಕ್ಷಣ ತಮ್ಮ ಬೇಡಿಕೆ ಏನಿದೆ, ತಮ್ಮ ಜಿಲ್ಲೆಗಳಲ್ಲಿ ಏನು ಕೇಳಬೇಕಾಗುತ್ತೆ ಅಂತ ನೀವು ವಿಷಯ ಮುಟ್ಟಿಸಿದಾಗ ನಾವು ಗೌರವ ಸೇರಿ ಆ ಲೆಟರ್ ಡ್ರಾಫ್ಟನ್ನು ಮಾಡಿ ಸಭೆ ಬೇಗ ಮುಚ್ಚಿದ ತಕ್ಷಣ ಯಾರು ಸಂಬಂಧಪಟ್ಟಂಥ ಮಂತ್ರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸನ ಮುಂದಿನ ಸಭೆಯಿಂದ ಜರೂರಾಗಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ
ಗೌರವಾಧ್ಯಕ್ಷರ ಮುಂದೆ ನಾನು ಹೇಳ್ತೀನಿ. ಎರಡನೆಯದು ಕಚೇರಿ ಅಂತಂದರೆ ಎಲ್ಲರಿಗೂ ಅವಶ್ಯಕವಾದಂಥದ್ದು ಕಚೇರಿ. ಹೌದು, ನಮಗೆಲ್ಲ ಬೇಕು, ಅನುಕೂಲ ಬೇಕು. ಆದರೆ ಅದಕ್ಕೆ ತಗಲುವ ಖರ್ಚು ವೆಚ್ಚ ಇದನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾರು ಭರಿಸ್ತಾರೆ? ಇವತ್ತು ಬೆಂಗಳೂರು ಸಿಟಿನಲ್ಲಿ ಒಂದು ಕಚೇರಿ ಮಾಡಬೇಕಾದ್ರೆ ಒಂದಿಷ್ಟು ಮುಂಗಡ ಅಡ್ವಾನ್ಸ್ ಹಣವನ್ನು ಕೊಡಬೇಕಾಗತ್ತೆ. ಪ್ರತಿ ತಿಂಗಳು ಅದಕ್ಕೆ ಕರ್ತಕ್ಕಂಥ ಖರ್ಚು ವೆಚ್ಚವನ್ನು ಕೊಡಬೇಕಾಗತ್ತೆ. ಒಂದು ಲೈಟಿಂಗ್ ಆಗ್ಬೋದು, ವಾಟರ್ ಬಿಲ್ ಆಗ್ಬೋದು. ಈ ನಾವು ಕಚೇರಿ ಐತೆ ಅಂತ ಬರ್ತೀವಿ, ನಾವು ಬೇಕಾದ್ರೆ ದೂರದಿಂದ ಬರ್ಬೋದು, ನೀವು ಅಲ್ಲಿ ಏನು ಫ್ರೆಶ್ ಅಪ್ ಆಗಲಿಕ್ಕೆ ಅಥವಾ ಒಂದು ದಿವಸ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದರೆ ನಾವು ಪ್ರತಿ ತಿಂಗಳು ಅದಕ್ಕೆ ಖರ್ಚು ವೆಚ್ಚವನ್ನು ಭರಿಸ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ನಾವು ಇವತ್ತು 36 ಜನ 45 ಜನ ಪದಾಧಿಕಾರಿಗಳು ನಾವು ಈ ಒಕ್ಕೂಟದಲ್ಲಿದ್ದೀವಿ. ತಾವೆಲ್ಲರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆ ಒಂದು ಕಚೇರಿಗೆ ಸಂಬಂಧಪಟ್ಟಂಥ ಹಣಕಾಸು ವಿಚಾರ ಭಾಗಿಯಾಗ್ತೀವಂತ ತಾವೆಲ್ಲರೂ ಯಾರು ಭಾಗಿಯಾಗ್ತಾರೆ ಅಂದರೆ ಕೈ ಎತ್ತಿ. ಈಗ ನಮ್ಮ ನಿಜವಾಗ್ಲೂ ತುಂಬ ಸಂತೋಷ. ಯಾಕೆ ಅಂತಂದರೆ ಈಗ ನಾವು ಒಂದು ಮುಂಗಡ ಹಣವನ್ನು ಕೊಟ್ಟಬೇಕಾದಾಗ ಒಂದು ನಾವು ಈಗಲೇ ನಾನು ಇದಾದ ತಕ್ಷಣ ಇನ್ನೊಂದು ವಾರದಲ್ಲೇ ಈ ಹತ್ರ ಇರ್ತಕ್ಕಂಥದ್ದೇ ಒಂದು ಮನೆಯನ್ನು ನೋಡ್ತೇನೆ. ಅದಕ್ಕೇನು ಅಡ್ವಾನ್ಸ್ ಹಣ ಆಗುತ್ತೆ, ಪ್ರತಿ ತಿಂಗಳು ಏನು ಬಾಡಿಗೆ ಆಗುತ್ತೆ ಅದನ್ನು ನಾನು ತಿಳಿಸ್ತೇನೆ. ಅದನ್ನು ನಾವೆಲ್ಲರೂ ಕೂಡ ಇವತ್ತು ನಾವೇನು ಹೇಳಿದ್ವು ಅದನ್ನು ನಾವೆಲ್ಲರೂ ಕೂಡ ಭಾಗಿಯಾಗಿ ಪ್ರತಿ ತಿಂಗಳು ಆ ಬಾಡಿಗೆ ಹಣನ ನಮಗೆ ಸಂಬಂಧಪಟ್ಟಿದ್ದು ನಮ್ಮೆಲ್ಲರೂ ಕೂಡ ಆ ಜವಾಬ್ದಾರಿ ಇರುತ್ತೆ. ಅದನ್ನು ನಾವೇ ಕಟ್ಟಬೇಕಾಗುತ್ತೆ. ನೀವೆಲ್ಲರೂ ಕೂಡ ನೀವು ನೋಡಿ ಹಣ ಮಾಡಿ ನಾವೆಲ್ಲರೂ ಕೂಡ ಭಾಗ ಆಗ್ತೀವಿ ಅನ್ನೋದಾದರೆ ಇನ್ನೊಂದು ವಾರದಲ್ಲೇ ಕಚೇರಿನ ಇಲ್ಲೇ ನಮಗೆ ಹತ್ರವಾದಂಥದ್ದಲ್ಲೇ ನಾನು ವ್ಯವಸ್ಥೆ ಮಾಡ್ತೀನಿ. ಸರ್ ನಿಮ್ಮದು ಏನು ಇರಲ್ಲ, ನಿಮ್ಮ ನೇತೃತ್ವದಲ್ಲಿ ಮಾಡ್ತೀವಿ. ನಿಮ್ಮ ನೇತೃತ್ವದಲ್ಲಿ ಅಂದರೆ ನೀವು ನಾವೆಲ್ಲರೂ ಏನದೇ ಖರ್ಚು ವೆಚ್ಚ ಆಗುತ್ತೋ ಆ ಶೇರ್ ಮಾತ್ರ ನೀವು ಕೊಡ್ಬೋದು. ಇಲ್ಲ ಅಂದ್ರೂ ಕೂಡ ನೀವು ನಮ್ಮ ಜೊತೆಲಿದ್ರೆ ಸಾಕು, ನಾವೆಲ್ಲರೂ ಕೂಡ ಭಾಗಿ ಆಗ್ತೀವಿ ಅಂತ ಎಲ್ಲರೂ ಕೂಡ ನಾವು ಒಪ್ಪಂದ ವ್ಯವಸ್ಥೆ ಇಲ್ಲ ಅಲ್ಲ. ಸರ್ ಆಗಲಿ ಅಥವಾ ಇನ್ನೂ ಇವಾಗ ನೋಡಿ ಈಗ ಗುಲ್ಬರ್ಗದಿಂದ ಅಂಕಿತಮ್ಮ ಬಂದರು, ಒಬ್ಬ ಸಾರ್ ಏನು ಸಾರ್ ಇಲ್ಲಿ ಹೋಗ್ಬೇಕಂದ್ರು ಒಂದು ನಮ್ಮದೇ ಆದಂಥ ಒಂದು ಮನೆ ಇದ್ದಾಗ ಏನೋ ಕೀ ಇರುತ್ತೆ, ಬನ್ನಿ ಅಲ್ಲಿ ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಬರ್ರಿ ಅಂತ ಹೇಳ್ಬೋದು. ಅದು ಅನುಕೂಲ ಆಗುತ್ತೆ. ದುಡ್ಡು ಇಲ್ಲೇ ಕೊಟ್ಬಿಡೋದು ಅಷ್ಟೇ. ಆದರೆ ಅದನ್ನು ಒಬ್ಬೊಬ್ಬರು ಮಾಡ್ಲಿಕ್ಕಾಗಲ್ಲ. ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಚೆನ್ನಾಗೆಲ್ಲ ಒಂದು ಕಮಿಟಿ ಮೆಂಬರ್ ಆಗಿದ್ದೇವೆ. ಅದಕ್ಕೇನು ಬರ್ತಕ್ಕಂಥದ್ದು ಎಲ್ಲರೂ ಸೇರ್ಕೊಂಡಾಗ ನಮಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ. ಅದನ್ನು ನಾವೆಲ್ಲರೂ ಕೂಡ ಶೇರ್ ಮಾಡ್ಕೋಬೋದು. ನಾನು ಕಚೇರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ, ನಮ್ಮ ಮುಂದೆ ಮೊದಲೇದು PUC 90% ಅಂಕ ಪಡ್ಕೊಂಡಿರ್ತಕ್ಕಂಥ ಶರಣ್ಯ ಯಾದವ್, ಬನ್ನಿ ಅಮ್ಮ. ಅಂತ ಎಡವ ಸಮುದಾಯ 88% ಅಂಕ ಪಡ್ಕೊಂಡು SSLCಯಲ್ಲಿ ಉತ್ತೀರ್ಣರಾಗಿರೋದು. ಬನ್ನಿ. ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ನಿಮ್ಮ ಮಗನ ಒಂದು ಅಭಿನಂದನೆ ನಮ್ಮ ಮುಂದಿನ ಸಭೆಯಲ್ಲಿ ನಾವು ತಿಳಿಸ್ತೇವೆ. ಅಲ್ಲಲ್ಲ ನೋಡಿ, ಯಾಕೆ ಅಂತಂದ್ರೆ ಇದು ನಮ್ಮ ಅಲೆಮಾರಿ ಒಂದು ಮಕ್ಕಳನ್ನಾಗಲಿ, ನಮ್ಮ ಅಲೆಮಾರಿ ಮಕ್ಕಳನ್ನಾಗಲಿ ನಮ್ಮನ್ನಾಗಲಿ ಯಾವತ್ತಿಗೂ ಕೂಡ ಯಾರೂ ಕೂಡ ನೋಡ್ತಕ್ಕದಲ್ಲ. ನಾವೆಲ್ಲ ಗಮನಿಸಿರ್ಬೇಕು. ಇವತ್ತು ಇಂಥ ಒಂದು ಸುಸಂದರ್ಭದಲ್ಲಿ ಆ ಒಂದು ಮಕ್ಕಳಿಗೆ ಒಂದು ಉತ್ತೇಜನ ಒಂದು ನೀಡಿ ಇವತ್ತು ಸನ್ಮಾನ ಮಾಡ್ತಾರಲ್ಲ, ಇವು ಎಲ್ಲ ಮಕ್ಕಳು ನಮ್ಮ ಅಲೆಮಾರುಗಳು ಬೆಳೀಲಿ ಅನ್ನೋ ಉದ್ದೇಶ ಅವ್ರು ಇದಿರಲ್ಲ. ಬೇರೆ ನಮ್ಮ ಮಕ್ಕಳು ಕೂಡ ಇನ್ನು ಮುಂದೆ ಇನ್ನೂ ಕೂಡ ಹೆಚ್ಚಿನ ಅಂಕ ಪಡ್ಕೊಂಡು ಬೆಳೀಲಿ,
ನಮ್ಮ ಬಲಿಷ್ಠವಾದ ಜನಾಂಗದ ಮುಂದೆ ಈ ಅಲೆಮಾರಿ ಜನಾಂಗದವರು ಕೂಡ ಬೆಳೀಲಿ ಅಂತಕ್ಕಂಥದನ್ನ ನಿಜವಾಗ್ಲೂ ಒಂದು ಆಶಾಭಾವನೆ ಇಟ್ಕೊಂಡು ಈ ಸಭೆಯಲ್ಲಿ ಮಾಡಬೇಕು ಅಂತೇಳಿ ಅವರೇ ತೀರ್ಮಾನ ಮಾಡಿರ್ತಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮೆಲ್ಲರ ಒಂದು ಅಭಿನಂದನೆ. ನಿಜವಾಗ್ಲೂ ಸಿಹಿದ್ದಾಗ ಸವಿಬೇಕಂತ ಏನು ಎಲ್ಲ. ಹಾಗೆ ಮುಸ್ಸಂಜೆ ಆದಾಗ ಪ್ರಾಯ ಕಳೆದೋಗ್ತು ಏನು ಹೇಳ್ತಾರೆ ಆರು ವಾಸಿ. ಹಾಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಸುಮಾರು 60 ವರ್ಷ ಪ್ರಾಯದವನು. ಈಗ ರಾಜಕೀಯ ಸಾಮಾಜಿಕ ಎಲ್ಲ ಹೋರಾಟದಲ್ಲಿ ತೊಡಗಿ ಒಂದು ಸೈಡಲ್ಲಿ ಬಿಟ್ಟಿದ್ದೆ ಅಂತ ಹೇಳಿದ್ರು ಹೇಳ. ಮತ್ತೆ ಪುನಃ ಬಂದೆ ಅಂತ ಹೇಳಿದ್ರೆ, ಸನ್ಮಾನ್ಯ ರವೀಂದ್ರ ಶೆಟ್ಟರು ಈ ಅಲೆಮಾರಿ ಅಧ್ಯಕ್ಷರಾಗಿ ನಮ್ಮದು ರಾಜ್ಯ ಅಲೆಮಾರಿ ಕಮಿಟಿ ಯಾವಾಗ ಆಯಿತು, ಆವಾಗಿಂದ ಪುನಃ ಮತ್ತು ನಾನು ಅವರು ಬೆನ್ನಿಂದ ಬಂದೆ. ನಾನು ಯಾಕೆ ಬದಿಗೆ ಹೋದೆ ಅಂದರೆ, ನಮ್ಮನ್ನು ಕೆಲಸ ಮಾಡಿಸ್ಕೊಡ್ತಾರೆ, ಹಿಂದೆ ಬಿಡ್ತಾರೆ. ನಾನು ಬೇಕಾದಷ್ಟು 224 MLA ಒಂದು ಸಲ ಆಯ್ಕೆ ಆದಷ್ಟು ಜನ ನೋಡಿದ್ದೆ. ನನಗೆ ಅವಕಾಶ ನಮ್ಮ ಪಕ್ಷದಲ್ಲಿ BJPಯಲ್ಲೂ ನೋಡಿದ್ದೇನೆ, ಕಾಂಗ್ರೆಸ್ಸಲ್ಲೂ ನೋಡಿದ್ದೇನೆ. ಅವರು ಆಯ್ಕೆ ಆಗುವ ತನಕ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಂಡು ದೂರವಾದ ನಾನು ಖಂಡಿತರಲ್ಲಿ ಒಂದು 200 ಮಂದಿಯನ್ನು ಮಾತ್ರ ಇತರ ಸಮುದಾಯವನ್ನು ನನ್ನ ಕುಟುಂಬ ಅಂತೇಳಿ ಪಾಲನೆ ಪೋಷಣೆ ಮಾಡೋದು. ಒಂದು, ನಾನು ರವೀಂದ್ರ ಶೆಟ್ಟರನ್ನು ನೋಡಿದ್ದೇನೆ. ಹಾಲಾಡಿ ಸಿನೋ ಶೆಟ್ಟರ ಜೊತೆ ನಾನು ತುಂಬ ಇದ್ದೆ, ಅವ್ರ ಜೊತೆಯಲ್ಲಿ ಸಂಘಟನೆಯಲ್ಲಿ ಮತ್ತು ಅವರ ಪ್ರಚಾರಕ್ಕೆ. ಇನ್ನೊಂದು ಶಿವನನ್ನ ನಾಯ್ಕರಂತ, ಅವರು ದೊಡ್ಡ ಸಮುದಾಯ. ಅಂಥ ದೊಡ್ಡ ಸಮುದಾಯದವರು ನಮ್ಮಂತನ್ನು ಬೆಳೆಸಿದ್ರು. ಅವ್ರ ಪಾಪ ಆರೋಗ್ಯ ನಮ್ಮ ದೌರ್ಭಾಗ್ಯವೋ ಅವ್ರ ದೌರ್ಭಾಗ್ಯ, ನಮ್ಮಂಥವ್ರ ದೌರ್ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಉತ್ತರ ಕನ್ನಡ ಜಿಲ್ಲೆ ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಆರೋಗ್ಯ ಹಾಳಾದರೆ CM ಫಂಡನ್ನು ಇವ್ರ ಲೆಕ್ಕದಲ್ಲೇ ಆ ಜಿಲ್ಲೆಗೆ ಆಯ್ಕೆ ಮಾಡಿಕೊಡ್ತಿದ್ರು 20,000. ಈ ಕೆಲಸ ಯಾವ MLAನೂ ಮಾಡಲಿಲ್ಲ. ಇದು ಪರಮ ಸತ್ಯ. ಯಾರು ಜಾತಿವಾದಿ ಎದ್ದು ಬರುವಾಗ ಮಾತ್ರ ಎಲ್ಲವರು ಹಿಂದುತ್ವ ಅದು ಇದು ಏನಾರು ಹೇಳ್ಬೋದು, ದೊಡ್ಡ ಜಾತಿ ಸಣ್ಣ ಜಾತಿ ಅಂತ. ಅದರಲ್ಲಿ ನಾನು ನೋಡಿದ್ದು 3 ಮಂದಿ. ನನಗೆ 50-60 ವರ್ಷದ ಪ್ರಾಯದಲ್ಲಿ ಒಂದು ಹಾಲಾಡಿ ಸಿನೋ ಶೆಟ್ಟರನ್ನು ನೋಡಿದ್ದೇನೆ, ಒಂದು ಶೆಟ್ಟರಲ್ಲೇ ನಾನು ನಮ್ಮ ಸರನ್ನು ನೋಡಿದ್ದೇನೆ, ಒಂದು ಶಿವಣ್ಣ ನಾಯ್ಕರನ್ನು ನೋಡಿದ್ದೇನೆ. ಯಾಕಂದರೆ ನಾನು ಯುಕ್ತಿಯಿಂದನೇ ಬದುಕೋದು. ನಾನೇನಾದರೂ ಈ ರವೀಂದ್ರ ಶೆಟ್ಟರ್ ಸರ್ ಎಲ್ಲಿ ಇರ್ತಾರೆ, ಎಷ್ಟೋ ತನಕ ಈ ಸಮಿತಿಯಲ್ಲಿ ಇರ್ತಾರೆ, ಅಲ್ಲಿ ತನಕ ನಾನು ಇರ್ತೇನೆ. ನನ್ನ ತನು ಮನ ತನ್ನ 3 ಕೊಡ್ತೇನೆ. ಯಾಕಂದರೆ ಇವರು ಇರೋ ತನಕ ನಾನು ಸರ್ ಹತ್ರ ಪರ್ಸನಲ್ ಮಾತಾಡ್ತೀನಿ. ಸರ್, ರಾಜ್ಯ ಸರ್ಕಾರದಲ್ಲಿಕ್ಕಿಂತನೂ ನಾವು ಸೆಂಟ್ರಲ್ಲಿ ಪ್ರಧಾನಿಗೂ ಒಂದು ಮನವಿಯನ್ನು ಮಾಡೋಣ ಅಂತ. ನಾವು ಪರ್ಸನಲ್ ಎಲ್ಲರೂ ಕೂಡ ಇದೇ ಕೆಲಸ ಮಾಡಬೇಕು. ಪುರುಷೋತ್ತಿದ್ದಾಗ ಸರ್ ಹತ್ರ ನಮ್ಮ ವಿಚಾರವನ್ನು ಹಂಚ್ಕೊಳ್ಬೇಕು ಅವರಿಗೆ. ಸರ್ ಹೀಗೆ ಮಾಡೋಣ ನಮ್ಮ ಖರ್ಚು ಹಾಕೊಂಡು ಇಲ್ಲಿಗೆ ಹೋಗಿ ಪ್ರಧಾನಿಯವರಿಗೆ ಒಂದು ಮನವಿಯನ್ನು ಕೊಡೋಣ ಅಂತೇಳಿ ಅವ್ರು ಹೇಳಿದರೆ, ನಮ್ಮ MP ಅವ್ರು ಬಂದಾಗ ಅವ್ರ ಹತ್ರ ಮಾತಾಡಿ ಅಲ್ಲಿ ಉಳಿಲಿಕ್ಕೆ ಎಲ್ಲ ವೆಚ್ಚ ಬೇಕಾಗ್ತದೆ, ಅದನ್ನೆಲ್ಲ ಮಾತಾಡಿ ನಾನು ಫಿಕ್ಸ್ ಮಾಡೋಣ ಅಂತೇಳಿ ಅವರ ಮನಸ್ಸಿನಲ್ಲಿದೆ. ಇನ್ನೂ ಹೇಳಲಿಲ್ಲ, ನಾನೀಗ ಹೊರಗಾಕಿದ್ದೇನೆ. ಇಂಥ ಅವಕಾಶಗಳೆಲ್ಲ ಉಂಟು ನಮಗೆ. ಇದನ್ನೆಲ್ಲ ನಾವು ಸದುಪಯೋಗ ಮಾಡ್ಕೊಳ್ಬೇಕಿದ್ರೆ ಪ್ರತಿ ಸಾರಿ ಅವರು 100 ಕಾರ್ಯಕ್ರಮದಲ್ಲಿ ಇರ್ತಾರೆ, 100,000 ಸನ್ಮಾನ. ಅವ್ರ ಮನೇಲಿ ಇಡಲಿಕ್ಕೆ ಈ ಸನ್ಮಾನದ ವಸ್ತು ಇಡ್ಲಿಕ್ಕೆ ಜಾಗ ಇಲ್ಲ, 2 ರೂಮ್ ಇದೆ. ನಾವು ಪ್ರಕಾಶ್ ಅಣ್ಣ ತುಂಬ ಮಂದಿ ಎಲ್ಲ ಹೋಗಿ ನೋಡಿದ್ರು. ನಮ್ಮಲ್ಲಿ ನಾವು ಏನೂ ಅವ್ರಿಗೆ ಕೊಡಲಿಲ್ಲ, ಕಿಂಚಿತವನ್ನು ಕೊಡಲಿಲ್ಲ. ನಾವು ಅವರ ಸಿಹಿಯನ್ನು ಮಾತ್ರ ನಾವು ಸವಿತಾ ಇದ್ದೇವೆ. ಗೊತ್ತಾಯ್ತಲ್ಲ, ನಾನು ಸಿಹಿ ತಿಂದು ಇನ್ನೊಬ್ಬರು ಸಿಹಿ ತಿನ್ನಿಸ್ತೇನೆ, ನನ್ನ ಗುಣ. ಆದರೆ ಸರ್ ಅವರದ್ದು ನಮಗೇನು ಲಾಭ ಉಂಟು, ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಸಮುದಾಯಕ್ಕೆ ಇತರ ಸಮುದಾಯಕ್ಕೆ ತುಂಬ ಲಾಭವನ್ನು ನಾವು ತಗೊಂಡಿದ್ದೇವೆ. ಇನ್ನು ಮುಂದಿನ ದಿನದಲ್ಲೂ ಕೂಡ ಅಷ್ಟೇ, ನಮ್ಮ ಸರ್ಕಾರ ಬಂತಂತಾದರೆ ಸರಿಗೂ ಒಂದು ಅವಕಾಶ ಸಿಗಬೇಕು, ದೊಡ್ಡದು. ನಮ್ಮೆಲ್ಲರ ಪ್ರಯತ್ನವೂ ಬೇಕದಕ್ಕೆ, ಮನವಿಯನ್ನು ಮಾಡಬೇಕು. ನಮಗೊಂದು ಅಧಿಕಾರ ಏನಾದ್ರು ಸಿಕ್ತಂತಾದರೆ ನಾವು ಕೂಡ ನಮ್ಮ ಸಮುದಾಯ ಎಲ್ಲ ಬೆಳೀಲಿಕ್ಕೂ ಮೂಲ ಕಾರಣ ಆಗ್ತದೆ. ಇದನ್ನು ತಮ್ಮ ಎಲ್ಲರ ಮನಸ್ಸಿನಲ್ಲಿ 1-2 ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವ್ರು ಹೇಳಿ ಸರ್ ಎಲ್ಲ ಹಿಂಗಿದೆ ಅಂತ ಎಲ್ಲ ಒಕ್ಕೂಟನು ಶಿವರಾಜ್ ತಂಗಡಿ ಅವರು ತಮ್ಮ ಆತ್ಮೀಯ ಸ್ನೇಹಿತರು. ಸ್ವಂತ ಊರು ನಮ್ಮದು ಬಾಗಲಕೋಟೆ ಜಿಲ್ಲೆ ಇರೋದ್ರಿಂದ ಅವ್ರ ಆತ್ಮೀಯ ಒಡನಾಟ ಜಾಸ್ತಿ ಮೊದಲು ನಾನು ಅವ್ರು ಹೇಳಿದೆ, ಸುಮಾರು ಎಲ್ಲ ಸಂಘಟನೆ ಹೋಗ್ಬಿಟ್ಟು ನಿಮ್ಮ ಮಳೆ ಮಾಡಿ ಎಲ್ಲ ನೀವು ಒಗ್ಗಟ್ಟಿಲ್ಲ ಏನಿಲ್ಲ, ಇದಷ್ಟೇ ಬಿಡು ಅನ್ನೋ ಒಂದು ಮಾತು ಮಟ್ಟಕ್ಕೆ ಅವ್ರು ಹೇಳಿದ್ರು ನಮ್ಗೆ ಅವಾಗ. ಆದರೂ ಸರ್ ಏನೋ ಒಂದು ಡೇಟ್ ಕೊಡಿ, ಅದ್ರಾಗ ಡೈಲಿ ನನ್ನ ವೈಫ್ದು ಟೆನ್ಷನ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಪ್ರಕಾಶನೊಂದು ರವೀಂದ್ರ ಅನ್ನೊಂದು ಇಬ್ಬರದು ಟೆನ್ಷನ್ ನನಗೆ. ಏನು ಕೇಳ್ದ ಡೇಟ್ ಕೇಳ್ದ 25 ಜನಕ್ಕೆ ನಮ್ಗೆ ಟೈಮ್ ಕೊಟ್ಟಿದ್ರು ಅವರು.
ಬಂದು ಮೀಟ್ ಆಗಕ್ಕೆ ಹೇಳಿದ್ರು. ನಾವು ಪ್ರಕಾಶನ ಹೇಳಿದೆ, ಅಷ್ಟರಲ್ಲಿ ನೀತಿ ಸಹಿತ ಇತ್ತು. ಅಷ್ಟರಲ್ಲಿ ಮೈಸೂರು ಕಾರ್ಯಕ್ರಮ ನನಗೂ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿ ಬೇರೆ ಬೇರೆ ವಾತಾವರಣ ಆಗಿದ್ದಕ್ಕೆ ನಾವು ನ್ಯೂಟ್ರಲ್ ಆಗಿಬಿಟ್ವಿ. ಎಲ್ಲ ಸಂಘಟನೆ ನಮ್ಮ ಸಂಘಟನೆ ಆಯಿತು. ನಾನು ಆದರೂ ರವೀಂದ್ರನಾಥ್ ಗಾಂಧಿ ಅಣ್ಣ ಈ ಎಲ್ಲ ಅಲೆಮಾರಿಗಳು ತೊಗೊಂಡು ಏನು ಸಾಯ್ತಾ ಇದೆಯಲ್ಲ ಬಿಟ್ಬಿಡೋಣ ಹೋಗಲಿ ಅನ್ನೋ ಒಂದು ಮಟ್ಟಕ್ಕೂ ನಾನು ಮಾತಾಡಿದ್ದೀನಿ ಅವರಿಗೆ. ಇಲ್ಲ ನಾ ಎಲ್ಲರೂ ಹಿಂಗೆ ಅಂದರೆ ಏನಾಗುತ್ತೆ ಅಂದರೆ ಎಲ್ಲನೂ ಬಿಟ್ಕೊಟ್ಟು ಹೋದರೆ ಯಾರೊಬ್ಬರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕೆಲವೊಬ್ರು ಅವ್ರು ಮೈಸೂರಿಂದ ಇಲ್ಲಿಯವ್ರು ಬಂದು ಸಂಘಟನೆ ಮಾಡ್ತಾರಂದರೆ ಅವ್ರಿಗೇನೋ ಲಾಭ ಇದೆ ಮಾತಾಡ್ತಾ ಇರೋದು. ರವೀಂದ್ರ ಶೆಟ್ಟಿ ಅವರು ಅಲ್ಲಿಂದ ತಮ್ಮದೆಲ್ಲ ಬಿಸ್ನೆಸ್ಸು ಮತ್ತೊಂದು ಎಲ್ಲ ಮಂಗಳೂರು ಬಿಟ್ಟು ಇಲ್ಲಿ ಬಂದು ಮಾತಾಡ್ತಾರೆ ಅಂದರೆ ಅವ್ರಿಗೇನೋ ಲಾಭ ಇದೆ. ಅವ್ರೇನೋ ಲಾಭ ಇಟ್ಕೊಂಡು ಬಂದ್ಬಿಟ್ಟು ಅಲೆಮಾರಿಗಳ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಎಲ್ಲ ನಮಗೂ ಈ ಲೋಕಲ್ದವ್ರು ಇವರೆಲ್ಲ ಮಾತಾಡಿದರು. ಅವ್ರೇನೋ ನಮ್ಗೆ ಗೊತ್ತು. ಅವ್ರು ಇನ್ನೂ ಪ್ರೆಸಿಡೆಂಟ್ ಆಗಿದ್ದಿಲ್ಲ, ಆವಾಗಲೇ ಫೋನ್ ಮಾಡಿದೆ ನಾನು, ಸರ್ ಕಂಗ್ರ್ಯಾಚುಲೇಷನ್ ಸರ್ ಮತ್ತು ಬರ್ತಾಯಿದೆ ಸರ್ ಮಂಗಳೂರಿಗೆ ಅಂತ, ಬನ್ನಿ ಇಲ್ಲಿ ಉಡ್ಡಾಣ ರೊಟ್ಟೆಲ್ಲ ಇದೆ ಅಂತ ಕರೆದ್ಬಿಟ್ಟು ನಮ್ಮ ರಿಲೇಷನ್ ನಮ್ಮ ರಕ್ತ ಸಂಬಂಧಿಗಳು ಯಾರು ನಮ್ಗೆ ಆಹ್ವಾನ ಮಾಡೋದಿಲ್ಲ ಅಷ್ಟೆಲ್ಲ ಮಾಡಿದ್ರು. ಅವಾಗಿಂದ ಅವ್ರ ಸ್ವಭಾವ ನಮ್ಗೆ ಗೊತ್ತು. ಇವತ್ತಿಗಾದ್ರೂ ನಾನು ಅವ್ರಿಗೆ ಹೇಳ್ತೀನಿ, ಅಣ್ಣ ಎಲ್ಲರೂ ಸೇರಿ ಮಾಡೋದಿದ್ರೆ ಮಾಡೋಣ ಸಂಘಟನೆ, ಇಲ್ಲದಿದ್ದರೆ ಬೇಡ ಅನ್ನೋ ಮಟ್ಟಕ್ಕೆ ನಾನು ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೂ ಬರ್ತಿದ್ದಿಲ್ಲ. ಏನೋ ಕೊನೆಯದಾಗಿ ಲಾಸ್ಟ್ ಹೇಳಿದೆ, ಅಣ್ಣ ನಾನು ಇದ್ರು ನಿಮ್ಮ ಜೊತೆ ಬಿಟ್ಟರು ನಿಮ್ಮ ಜೊತೆ ನಾನು ಬರ್ತೀನಿ, ನನ್ನ ಜೊತೆ ಸಹಕಾರಿ ಇರ್ತೀನಿ, ಈ ಒಕ್ಕೂಟ ಅಂತಲ್ಲ ವೈಯಕ್ತಿಕವಾಗಿ ನನ್ನ ಜೊತೆ ಇರ್ತೀನಿ ಅನ್ನೋ ಮಾತಾಡಿದಾಗ ನನ್ನ ಜೊತೆ ಇರಿ ಬನ್ನಿ ನೀವು ಅಂತ ಹೇಳಿದಾಗ ನಾನು ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಅವ್ರು ಫೋನ್ ಮಾಡಿದ್ದೆ, ಇಲ್ಲ ನೀವು ಬರೋ ಶಂಕರನ ಬನ್ನಿ ಮಾತಾಡೋಣ ಅಂತವ್ರು. ಸರಿ ಅಂತ ಬಂದೆ. ಆದ್ರೆ ನಾನು ನಿರೀಕ್ಷೆ ಇಟ್ಕೊಂಡಿದ್ದಿಲ್ಲ ಇಷ್ಟು ಜನ ಸೇರ್ತಾರೆ ನಮ್ಮ ಅಲೆಮಾರು ಹೋಗ್ಬಿಡೋರು ಅಂತ. ಇದಕ್ಕೆಲ್ಲ ದೊಡ್ಡ ಶಕ್ತಿ ಅಂದರೆ ಅವರೇ ರವೀಂದ್ರ ಶೆಟ್ಟಿ ಅವರು. ಆ ಹೆಸರಲ್ಲಿದೆಯಲ್ಲ ಒಂದು ದೊಡ್ಡ ಏನೋ ಡ್ರೀಮ್ ಇದೆ ನಮ್ಮ ಅಲೆಮಾರಿಗಳಿಗೆ. ಸ್ವತಃ ಒಬ್ಬ ಶಾಸಕರಾದಂಥ ಸಚಿವರಾದಂಥವ್ರೆ ಏನು ಬಿಡು ಹಿಂಗೆ ಸ್ವತಃ ಓಪನ್ ಆಗಿ ಹೇಳ್ತಾರೆ ಅವರು. ಈ ಎಲ್ಲ ಅಲೆಮಾರಿಗಳು ನಾನು ನೋಡ್ಬಿಟ್ಟಿನಿ ಬಿಡು, ಯಾರು ಬರೋಲ್ಲ ಆತ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ಎಷ್ಟು 20 ಜನ 50 ಜನದ ಎಲ್ಲಿ LHಲ್ಲಿ ರೂಮ್ ಕೊಡ್ತೀನಿ, ವಿಕಾಸದ ರೂಮ್ ಕೊಡ್ತೀನಿ, ಟಿಫಿನ್ ವ್ಯವಸ್ಥೆ ಮಾಡ್ತೀನಿ, ಆಯ್ತು ಕರ್ಕೊಂಬ ಅಂದರು. ಕರ್ಕೊಂಬ ಅನ್ನೋದೀಗ ನಮ್ಮದು ಸಂಘಟನೆಯಲ್ಲಿ ಸ್ವಲ್ಪ ನಾವು ಕಿತ್ತಾಡಿದ್ದು ಅಧ್ಯಕ್ಷರಿಗೆ ಹೇಳ್ಬೇಕು, ಉಪಾಧ್ಯಕ್ಷರಿಗೆ ಹೇಳ್ಬೇಕು, ಗೌರವ ಅಧ್ಯಕ್ಷರಿಗೆ ಹೇಳ್ಬೇಕಂತೆ ಕೊನೆಗೆ ನೀತಿ ಸಹಿತ ಬಂದು ಆದಮೇಲೆ ಯಾವುದು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿರು. ಸೊ ಅದಕ್ಕೆ ಈಗ ಎಲ್ಲರೂ ಈ ಹುಮ್ಮಸ್ಸೆಲ್ಲ ನೋಡಿ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಭ್ಯಾಸ ಆಗ್ತಾಯಿದೆ. ಮಾಡೋಣ ಇನ್ನೂ ದೊಡ್ಡ ಪ್ರಮಾಣವಾಗಿ ಮಾಡೋಣ. ಅದೇ ರೀತಿ ನನ್ನೊಂದು ಬೇಡಿಕೆ ಇದೆ, ವಿಶೇಷ ಬೇಡಿಕೆ. ನಮ್ಮ ಹಿರಿಯರು ಇಲ್ಲಿ ಯಾರೋ ಹೇಳಿದ್ರು ಅವಾಗಲೇ ಒಂದು ಆಫೀಸನ್ನು ಮಾಡೋಣ. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಊರಿಂದ ಬಂದು ಹೊರಗಡೆ ಲಾಡ್ಜ್ ಮಾಡಿ ರೂಮ್ ಮಾಡಿ ಇದ್ದು ಸುಮಾರು 1,000-2,000 ಖರ್ಚು ಮಾಡೋಕ್ಕಿಂತ ನಮ್ಮದೇ ಒಂದು ಆಫೀಸು ಮತ್ತು ರೂಮ್ ಮನೆ ಅನ್ನೋದಿತ್ತಂದರೆ ಸೊ ಸೇವಿಂಗ್ ಆಗ್ತದೆ ಆ ಅಮೌಂಟನ್ನ. ಅದನ್ನೇ ಬಂದುಬಿಟ್ಟು ಮಾಡ್ಕೊಂಬಿಟ್ಟು ಅಂದರೆ ಸೊ ಏನೋ ಎಲ್ಲರೂ ಸೇರ್ತೀವಲ್ಲ ಅದೊಂದು ಮುಖ್ಯ. ಸೊ ಅದಕ್ಕೆ ದಯಮಾಡಿ ನಮ್ಮದೊಂದು ಸಣ್ಣ ಉಡುಗೊರೆಗೆ ತಿಳ್ಕೋ ಅಧ್ಯಕ್ಷರೇ, ನಿಮ್ದೇನೋ ಅಪೇಕ್ಷೆ ಬೇಡ, ನಮ್ಮ ಜೊತೆ ಇರಿ, ನಾವು ಎಲ್ಲರೂ ಸೇರಿಬಿಟ್ಟು ಒಂದು ಆಫೀಸು ಮನೆ ಮಾಡ್ತೀವಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮವ್ರು ಅಲೆಮಾರಿಯವರು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಮಾತಿಗೆ ಹೇಳ್ತಾ ಇದ್ದೀನಿ. ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಂತ ಧನ್ಯವಾದ. ಫಸ್ಟ್ ಇದರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಇದರಲ್ಲಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಿದ್ದಾರೆ, ಮಹಿಳಾ ಅಧ್ಯಕ್ಷರಿದ್ದಾರೆ, ನಮ್ಮ ನಾರಾಯಣಶಮ್ಮಣ್ಣ ಹಿರಿಯರಿದ್ದಾರೆ, ಮತ್ತು ನಮ್ಮ ಯುವ ಘಟಕ ಅಧ್ಯಕ್ಷರ ಸಂಚಾಲಕರಿದ್ದಾರೆ. ನೀವೆಲ್ಲ ಪದಾಧಿಕಾರಿಗಳಿದ್ದೀವಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ದೆಲ್ಲ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಕಾನ್ಸೆಪ್ಟ್ ಜೊತೆಗೆ ಎಲ್ಲ ನಾವಿರ್ತಕ್ಕಂಥ ಜೊತೆಗಳಿಗೆ ನಮ್ಮಲ್ಲಿರ್ತಕ್ಕಂಥ ಒಳಕುಗಳನ್ನು ಬಿಟ್ಬಿಡಿ. ನಾನಿವಾಗ ಬರೀ ಭಾಷಣ ಮಾಡಿದ್ರೆ ಯಾರೇ ಬಂದು ಭಾಷಣ ಮಾಡೋದು, ಅವನೇ ನೆಕ್ಸ್ಟ್ ಮೀಟಿಂಗ್ ಕರಿಬೇಡ್ರಿ, ಅವ್ನು ಸ್ವಲ್ಪ ಮಾತಾಡ್ತಾನೆ ಬಿಟ್ಬಿಡಿ. ಅವ್ನು ಕೂಗಾಡೋದು ಎಷ್ಟೊತ್ತು ಕೂಗಾಡ್ತಾನೆ, ಅವನ್ನ ಸೇರಿಸ್ಕೊಳ್ಳಿ. ನಡೆ ನಿನ್ನೇನು ಪಾತ್ರ, ನಡಿ ಏನು ಮಾಡ್ಬೇಕಂತಿದ್ವಿ, ನಿನ್ನ ನಾವೆಲ್ಲ ಬರ್ತೀವಿ, ನಡಿ ಯಾವ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಯಾವ MLA ಹತ್ರ ಹೋಗ್ತೀವಿ, ಯಾವ ಅಧಿಕಾರಿ ಹತ್ರ ನಡಿ ಹೋಗೋಣ, ನಾವು ಬಂದ್ಬಿಡ್ತೀವಿ. ಈಗ ನಮ್ಗೆ ಸುಮಾರು 6 ಸುಮಾರು ಕೋಟಿಗಳು ವಾಪಸ್ ಹೋಯ್ತು. ಸುಧಾಕರ್ ಅಂತ ಕೇಳಿದಿರಿ ನೀವು, ಸ್ಟೇಟಲ್ಲೇ ನೋಟೆಡ್ ಫಿಗರ್ ಅವರು ಸುಧಾಕರ್ ಅಂತ ಸೋಲಿಸಿದ್ವಿ. ಅವ್ರ ವಿರುದ್ಧ ಸ್ಟ್ರೈಕ್ ಮಾಡಿದ್ವಿ ನಾವು. ಲೀಚ್ನು ಬ್ರಷ್ನು ಅದು ಇದು ಅಲೆಮಾರಿ ಜನ ತಿನ್ನಾಕೋ ನಾವು ಶಾಪ ತಡ್ತದೆ, ನೀವು ಓಟ್ ಹಾಕ್ಬಿಡಿ ಅಂತ ನಾವು ಪ್ರಚಾರ ಮಾಡಿದ್ವಿ. ಸೊ ಯಾರೇನು ಮಾಡೋಕ್ಕಾಗಲ್ಲ. ನಮ್ಮ ಸಂಘಟನೆ ಕರೆಕ್ಟಾಗಿರಬೇಕು. ಬರೀ ನಾವು ಇಷ್ಟು ಜನ ಪದ ನನ್ನ ಕಾರ್ಯಾಧ್ಯಕ್ಷರು ಕೊಟ್ರಿ, ನಾನು ಬೇಡ ಅಂತಂದೆ. ನಮ್ಮ ಇವ್ರಿಗೆ ಹೇಳಿದೆ, ಬೇಡ ಸರ್ ದಯವಿಟ್ಟು ನೀವು ಯಾವತ್ತನ ಕರಿ, ನಾನು ಭಾಗವಹಿಸ್ತೀನಿ, ನನಗೆ ಅಧಿಕಾರ ಅಂತೇನು ಬೇಡ, ಇರೋ ಅಧಿಕಾರ ಸ್ವೀಕರಿಸಿ, ಆದರೂ ಬರಬೇಕು ಸರ್. ಯಾಕೆ ಬಂದ್ವಿ ಅಂದರೆ ನಮ್ಮದು ಒಂದು ಸಂಘಟನೆ ಮಾಡಬೇಕು, ನಮ್ಮಂಥವ್ರಿಗೆ ಸಹಾಯ ಆಗಬೇಕು, ನಮ್ಮಂಥ ಕಡುಬರವ್ರಿಗೆ ಸಹಾಯ ಆಗಬೇಕು, ನಮ್ಮಿಂದ 4-5 ಜನಕ್ಕೆ ಸಹಾಯ ಆಗಬೇಕು, ಸಂಘಗಳು ಬೆಳಿಬೇಕು. ಸರ್ಕಾರದ ಲೂಟಿ ಹೊಡಿತಾ ಇದ್ದಾರೆ, ತಿಂದಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಈಗ ಕೇಳಂಗಿಲ್ಲ, ತಿಂದಾಕ್ತಾ ಇದ್ದಾರೆ. ಆದರೆ ಆ ದುಡ್ಡು ಯಾರು ಕೇಳ್ತೀವಿ ಹೋಗಿ? ಅಲೆಮಾರಿ ಹಿಂದುಳಿದವ್ರ ಆಫೀಸ್ಗೆ ಯಾರು ಹೋಗ್ತೀರಿ? ಡಿಸ್ಟ್ರಿಕ್ಟ್ ಆಫೀಸ್ ಕೂತ್ಕೊಂಡು ಯಾರು ಬೇಕೇ ಹೋಗಿ ತೆಗೀರಿ, ಯಾವುದು ಎಷ್ಟು ದುಡ್ಡು ಬಂದಿದೆ, ಎಷ್ಟು ಮನೆ ಆಗೈತೆ. ಅಣ್ಣ ಹೇಳ್ತಿದ್ರು 135, 135. ಯಾರು ಹೇಳಿದ್ರು 135 ಕೊಡ್ತೀವಿ ಅಂತೇಳಿ? ಎಲ್ಲಿ ಎಷ್ಟು ಜನ ಆರ್ಡರ್ ಆಗಿದೆ? ಎಲ್ಲ ಫಂಡ್ಸ್ ತೆಗಿಸ್ಬೇಕು. ನಾವೇ ನಿಂತ್ಕೊಂಡು ಆರ್ಡರ್ ಆಗೇ ಕೊಡ್ರಿ, ಆ ಊರಲ್ಲಿ ಅಲೆಮಾರಿ ಇದ್ದಾರೆ ಕೊಡ್ರಿ, ಒಂದು CC ರೋಡ್ ಹಾಕ್ರಿ, ಈ ಊರಲ್ಲಿ ಮಾಡಿ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬರೀ ನಾನು ID ಕಾರ್ಡ್ ಇಟ್ಕೊಂಡು ಬರೀ ನಾನು ಕಾರ್ಯಾಧ್ಯಕ್ಷರು ಅಂತ ಇಟ್ಕೊಂಡ್ಬಿಟ್ರೆ ಅದು ಆಗಲ್ಲ. ನಾವೊಂದು ಕಚೇರಿಗೆ ಹೋಗ್ಬೇಕು, ಒಂದು ಯುವಕರಿಗೆ ಹೋಗ್ಬೇಕು, ಇನ್ನೊಂದು ಸಹಾಯ ಮಾಡಬೇಕು, ಇಂಥವ್ರು ಸಾಥ್ ಕೊಡಬೇಕು, ಇಲ್ಲ ಅಧ್ಯಕ್ಷ ಸಾಥ್ ಕೊಡಬೇಕು, ಎಲ್ಲ ಮಾಡಬೇಕು. ಆಯ್ತು ಮಾಡೋಣ.
ಮನೆ ಮಾಡೋಣ, ಆಫೀಸ್ ಮಾಡೋಣ, ಎಲ್ಲ ಮಾಡೋಣ. ಮನೆ ಮಾಡಿ ಬೀಗ ಹಾಕ್ಕೊಂಡು ಸುಮ್ಮನಿದ್ರೆ ಆಗಲ್ಲ. ಪ್ರತಿ ದಿವಸ ಕಚೇರಿ ತೆಗಿಬೇಕು, ಪ್ರತಿ ದಿವಸ ಒಬ್ರು ಇರ್ಬೇಕು. ಫೋನ್ ತಗೊಂಡಾಗ ಯಾರು ಬಂದಿರ್ತಾರೆ ಒಂದು ಬುಕ್ ಇಡಬೇಕು. ನಾನು ಬಂದಿರ್ತೀನಿ, ಸೈನ್ ಹಾಕಿ ಹೋಗಿರ್ತೀನಿ, ಹೆಸರು ಏನಪ್ಪ ನಿನ್ನ ಸಮಸ್ಯೆ, ಅಧ್ಯಕ್ಷ ಏನು ನಿನ್ನ ಸಮಸ್ಯೆ, ಯಾಕೆ ಬಂದಿತ್ತು, ಯಾರು ಭೇಟಿ ಮಾಡಬೇಕಿತ್ತು, ಇದೆಲ್ಲ ಆದ್ರೇ ಅದು ಕಾರ್ಯರೂಪಕ್ಕೆ ಬಂದ್ರೇ ಇದು ಸಂಘಟನೆ, ಹೋರಾಟ ಎಲ್ಲ ಇದಾದ್ರೇ ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ. ನಮ್ಮ ಇವ್ರಿಗೂ ಅಧಿಕಾರ ಕೊಡ್ತಾರೆ, ನನಗೂ ಅಧಿಕಾರ ಕೊಡ್ತಾರೆ, ಕರೆದ್ಬಿಟ್ಟೆ ಆಗ ನೀವು ಇದ್ರಲ್ಲಿ ನಾವು ಇದ್ದೀವಿ ಅಂತಲೂ ಹೇಳ್ತಾರೆ. ಇದೆಲ್ಲ ಯಾವಾಗ ಅಂದರೆ ನಾವು ಮಾಡೋ ರೀತಿ ಇರಬೇಕು. ನಮ್ಮಲ್ಲಿ ಕೊಳಕುಗಳಿದ್ರೆ ಮನಸ್ಸುಗಳಿಗೆ ತೆಗೆದಾಕಿ ನಾನು ಎಲ್ರಿಗೂ ಒಳ್ಳೆನಾಗಲ್ಲ, ನಾನು ಒಬ್ರು ಕೆಟ್ಟವ್ರಿಗೆ ಒಳ್ಳೆನಾಗೇ ಆಗ್ತೀನಿ. ಇದಿರೋದೇ ಏನೋ ಸಣ್ಣ ಜಾತಿಗಳು ಏನು ಮಾಡೋಕ್ಕಲ್ಲ. ನಾವು ಓಪನ್ ಆಗಿ ಮೈಕ್ ಇಟ್ಕೊಂಡು ಭಾಷೆ ಮಾಡಿ ಸಣ್ಣ ಜಾತಿಗಳು ಬರೀ ಕೇಸ್ ನಮ್ಮನ್ನು ಕೇಸುಗಳು ಹಾಕ್ಸಕ್ಕೆ ಬಳಸ್ಕೊತಾರ, ಏಟ್ ಹೇಳ್ತೀನಿ ಬಳಸ್ಕೊತಾರ, ಈ ಒಡೆಯಕ್ಕೆ ಬಳಸ್ಕೊತಾರ, ಅಧಿಕಾರಿಗಳು ಪಡ್ಕೊಳಕ್ಕೆ ಬಳಸ್ಕೊತಾರ. ನಾವು ನಿಂತರೆ ಮಾತ್ರ ಯಾರು ಜನರಲ್ ಆಗಿದಾಗ ನಮ್ಮವನು ಅಂತ ಕ್ಯಾನ್ವಾಸ್ ಮಾಡ್ತಾರೆ, ಅವಾಗ ಸಣ್ಣ ಜಾತಿಗೆ ಜ್ಞಾಪಕ ಬರಲ್ವಾ? ಇವೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟು ನಾವು ಸಂಘಟನೆಗೆ ನಾವು ಒತ್ತನ್ನು ಕೊಡಿ. ಇಷ್ಟೂ ಜನ ಪಾಪ ರಾಜ್ಯ ಪೂರ್ತಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಯಾರು ಕೆಲಸ ಬಿಟ್ಟು ಬಂದಿಲ್ಲ. ಇದು ಒಂದು ಕೆಲಸನೇ, ಜವಾಬ್ದಾರಿ. ಅವ್ರಿಗೆ ಬಂದವ್ರಿಗೆ ಒಂದು ಸ್ಥಾನಮಾನ ಬೇಕು, ಬಂದವ್ರಿಗೆ ಒಂದು ಗೌರವ ಬೇಕು. ನೀನು ಹೋಗ್ತಿದ್ದೆ ನಿಮ್ಮ ತಾಲೂಕಲ್ಲಿ ಒಂದು ಫೋನ್ ಹೊಡಿತಿದ್ದಂಗೆ, ನಾವ್ರೇ ಉಪಾಧ್ಯಕ್ಷರು ಅಲ್ಲೇ ಸರ್ ಹೇಳಿ ಸರ್ ಅನ್ಬೇಕು, ಹೌದಾ ಸರ್ ಬಿಡಿ ಸರ್, ನಾವು ಅಲ್ಲಿ ಇಟ್ಕೊಬೇಕು ಅದು ಓಲ್ಡಲ್ಲಿ. ಸರ್ ಏನಾಗಬೇಕು ಹೇಳಿ ಸರ್, ಇಂಥವ್ರು ಹುಡುಗರು ಕಳಿಸ್ತಾ ಇದ್ದೀನಿ ಮಾಡ್ರಿ. ನೋಡಿ ಹೆಂಗಿದೆ, ನಾವೆಲ್ಲ ಬಿದ್ದಿದ್ದೀವಿ ಸರ್, ದಯವಿಟ್ಟು ಯಾರೋ ಬೇಜಾರು. ನಾವೆಲ್ಲ ಮಾಡಿದ್ದೀವಿ, ಗಲಾಟೆ ಮಾಡಿದ್ದೀವಿ, ಬೀಗ ಹಾಕ್ಸಿದ್ವಿ. ಯಾರಿಗೋಸ್ಕರ? ಈ ಸ್ಕೂಲಲ್ಲಿ ಹೇಳಿದ್ರೆ ಮಕ್ಕಳು ಸೇರಿಸಲ್ಲ, ಅಲೆಮಾರಿ ಯಾರು ಕೊಡ್ತಾರೆ? ಅಲೆಮಾರಿ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಕಾಡ್ಗೊಲ್ಲ ಊರಿಗೊಲ್ಲ ಬಡ್ಕೊಂತಾನೆ ಇದ್ದಾರೆ, ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಗೊಲ್ಲ ಅಷ್ಟೇ ಕೊಡೋದು. ಅಲೆಮಾರಿ ಕೊಡಬೇಕಾದ್ರೆ ಸರ್ಕಾರ ನೋಟಿಫಿಕೇಶನ್. ಈಗ ಅಲೆಮಾರಿ ಕೊಡಿ ಅಂತ ಕೊಡಲ್ಲ ಅವರು ಹಿಂದುಳಿದ ವರ್ಗಗಳು ಹಾಕಿದ್ರು ನೋಡಿ, ಇಲ್ಲಿ ಬೋರ್ಡಲ್ಲಿ ಹಾಕಿದ್ರು ನಾವು ಹಿಂದುಳಿದ ವರ್ಗಗಳ ಅಲ್ಲೇ ನೋಡಿ ವರ್ಗ 1 ಅದರಲ್ಲೇ ಕೊಡೋದು ನಮ್ಗೆ ಕೊಟ್ಟ. ಯಾಕೆ ಸ್ಕೂಲ್ ಹತ್ರ ಗಲಾಟೆ ಮಾಡಿ ಮಕ್ಕಳನ್ನ ನಾವು ನಿಲ್ಸಿ ಗಲಾಟೆ ಮಾಡಿದ್ವಿ, ಪ್ರೈವೇಟ್ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ಹೋರಾಟ ಮಾಡಬೇಕು. ಯಾಕೆ ಕೊಡಲ್ಲ, ಯಾಕಿಲ್ಲ? ಇವ್ರು ಅಲೆಮಾರಿ ಕೊಡಿ, ಅಲೆಮಾರಿ ಈ ಕ್ಯಾಶ್ ಹಿಂದುಳಿದ ವರ್ಗಗಳು ತಗೋಬೇಕು. ನಾವಲ್ಲಿ ಬರೀ ಅಲೆಮಾರಿ ನಮ್ದು ಎಲ್ಲೂ ಇಲ್ಲ. 46 ಸಮುದಾಯ ಇದೀವಿ ನಾವು. 40 ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬನ್ನಿ, ಬರೀ 4 ಕ್ಯಾಶ್ ಸಿಗೋದು ನಮಗೆ. ಅದ್ರಲ್ಲಿ ನಡೀದ್ರೆ ನಮ್ಮ ಸಮುದಾಯನೇ ಜಾಸ್ತಿ ಇರೋದಲ್ಲಿ. ಯಾರು ನೋಡಿದ್ರೆ ಬಂದವರಲ್ಲ, ಸರ್ ಎಲ್ಲ ನಿಮ್ಮ ಸಮುದಾಯ ತಗೊಂತೀರಿ. ಅಲ್ಲಿಲ್ಲ ಪರಿಸ್ಥಿತಿ. ಒಂದು ಅಧಿಕಾರ ಕೊಡೋಕ್ಕೂ ಇಲ್ಲ, ಒಂದು ಅಧಿಕಾರ ಕರೆದು ಕೊಡ್ತೀವಿ, ಬರಲ್ಲ. ಏನು ಮಾಡೋದು ಸರ್? ಎಲ್ಲ 6 ಜಿಲ್ಲೆ 6 ತಾಲೂಕು ಬರುತ್ತೆ, 5 ವಿಧಾನಸಭಾ ಕ್ಷೇತ್ರ ಬರ್ತೈತೆ. ಊರೂರು ಕೇರಿ ಹೋಗ್ತೀವಿ, ಇರೋದೇ ಕಮ್ಮಿ. ಚಿಕ್ಕಲಗಡ ತಗೊಳ್ಳಿ 38,000 ಇದ್ದೀವಿ, ಚಿಂತಾಮಣಿ ತಗೊಳ್ಳಿ ಒಂದು 20-30,000 ಇದ್ದೀವಿ, ಗೌರಿಬಿದೂರು ತಗೊಳ್ಳಿ ಅಲ್ಲೊಂದು 25,000 ಇದ್ದೀವಿ, ಬಾಗೇಪಲ್ಲಿಗೆ ಹೋದ್ರೆ 18,000 ಇದ್ದೀವಿ, ಚಿಕ್ಕಬಳ್ಳಾಪುರ ಬಂದರೆ ಒಂದು 12,000 ಇದ್ದೀವಿ, ಗುಡಿಬಂಡೆಗೆ ಹೋದ್ರೆ 450 ಮನೆ ಇದೆ. ನಾವು ಎಲ್ಲ ಬರೋದೇನಂದ್ರೆ ಏನು ಎಲ್ಲ ಬರೋ ನಿಮಗೆ ಬೇಕಾ ಅಂತಾರೆ. ಏನು ಮಾಡೋಕೆ? ಇವಾಗ ನೋಡಿ, ಒಂದು ನಾಮಿನಿ ಮಾಡ್ಬೇಕು. ನೀವು ಎಷ್ಟು ಜನ ಮಾಡಿದ್ದೀರಿ ನಾಮಿನಿ? ನಿಮ್ಮ ಜಿಲ್ಲೆಯಲ್ಲಿ ಅಲೆಮಾರು ಒಂದು ನಾಮಿನಿ ಮಾಡಬೇಕು. DC ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ಬೇಕು. ಯಾರು ಮಾಡಿದ್ದೀವಿ ನಾವು? ಮೀಟಿಂಗ್ ಕರೀತಾರೆ, ನಿಮ್ಗೆ ಗೊತ್ತಿಲ್ಲ. ಒಂದು ಇದು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಇದೆ ರೀ, ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಇದೆ, ಅರ್ಥ ಮಾಡ್ಕೊಳ್ಳಿ. DC ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಯಾರಿದ್ರೆ ಅವ್ರು ಕೊಟ್ಬಿಡ್ತಾರೆ, ಅವ್ರು ಸಪ್ರೇಟ್ ಇರ್ತದೆ. ಬಟ್ ಒಬ್ರು ನಾಮಿನಿ ಮೆಂಬರ್ 3 ವರ್ಷ ಇರ್ತದೆ. ಯಾವ ಪಕ್ಷ ಬೇಕಾಗಿಲ್ಲ ಅಲ್ಲಿ. DC ಚೆನ್ನಾಗಿದೆ, ನಾವು ಸಂಘಟನೆ ಮಾಡ್ತೀವಿ ಸರ್, ನಮ್ಗೆ ಬೇಕಂತ ಕೊಡ್ತಾರೆ. ಯಾರೋ ಮಾಮೂಲಿ ಅದು ರಾಜಕೀಯ. ನಿಮ್ಗೆಲ್ಲ ಎಲ್ಲ ಪಕ್ಷದವ್ರು ಇದೆ, BJP, ಕಾಂಗ್ರೆಸ್, JDS, ಇನ್ನೊಂದು ಅಮ್ಮ ಎಲ್ಲ ಇದೀವಿ. ಯಾರು ರೂಲಿಂಗ್ ಇರ್ತಾರೆ ಅವ್ರಿಗೆ ಫೋನ್ ಮಾಡ್ತಾರೆ, DC ನೋಡಿ ತಗೊಳ್ರಿ ಅವ್ರನ್ನ ಅಂತ ಹೇಳ್ತಾರೆ. ಇಲ್ಲದೆ ಬಟ್ ಅವ್ರಿಗೆ ಎಷ್ಟು ರೈಟ್ಸ್ ಇದೆ ಗೊತ್ತಾ? ಫಂಡ್ಸ್ ತೆಗಿಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ ಬರ್ತಾರೆ ಅಲ್ಲಿ. ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಕುತ್ಕೊಂತಾರೆ ನಮ್ಮ ಒಟ್ಟಿಗೆ. ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಚರ್ಚೆ ಮಾಡ್ಬೋದು. ಎಷ್ಟು ಮನೆ ಹಾಕಿದಿರಿ, ಎಷ್ಟು ರೋಡ್ ಹಾಕಿದಿರಿ, ಎಷ್ಟು ಕೋಟಿ ಬಂತು, ಎಷ್ಟು ಕೋಟಿ ಬ್ಯಾಲೆನ್ಸ್ ಇದೆ. ಸೊ ಇದೆಲ್ಲ ಒಬ್ಬ ನಾಮಿನಿಗೆ ಬರ್ತದೆ ಅಲ್ಲಿ. 3 ವರ್ಷ ಒಬ್ಬ ನಾಮಿನಿ ಯಾರು ಕಿತ್ತಾಗಕ್ಕಾಗಲ್ಲ. ಇದೆಲ್ಲ ನಾವು ತಿಳ್ಕೊಬೇಕಾದ್ರೆ ಈ ಥರ ಮೀಟಿಂಗ್ಲಾಗಬೇಕು. ವಿಚಾರ ಗೊತ್ತಿಲ್ಲ ಅಂದ್ರೂ ಒಂದು ತಗೋಬೇಕು ನಾವು. ಅಲೆಮಾರಿ ಏನೇನು ನಮ್ಮ ಹಕ್ಕುಗಳಿದೆ, ಏನು ನಮ್ಮ ಕರ್ತವ್ಯಗಳಿದೆ, ಏನೇನು ನಮ್ಮ ಜವಾಬ್ದಾರಿ ಇದೆ, ನಮ್ಗೆ ಅಧಿಕಾರ ಕೊಟ್ಟವ್ರು ಸುಮ್ಮನೆ ನಾವು ಕುತ್ಕೊಂಡಿರೋಕ್ಕಾಗಲ್ಲ. ಈಗ ಖಂಡಿತವಾಗ್ಲೂ ಹೇಳ್ತೀವಿ, ಸುಮ್ಮನೆ ಕುತ್ಕೊಂಡಿರೋಕ್ಕಾಗಲ್ಲ. ಇವಾಗ ಕಾಟಾಚಾರ ನನ್ನ ದೇಹ ಇಲ್ಲಿದ್ದ ತಕ್ಷಣ ನಮ್ಮ ಮನಸ್ಸು ಚಿಕ್ಕಬಳ್ಳಾಪುರ ಇದೆ, ಆದರೂ ಮಾತು ಕೊಟ್ಬಿಟ್ಟಿದ್ದೀನಿ, ಇವಾಗ ಹೋಗ್ಲೇಬೇಕು ನಾನು. ಎಲ್ಲ ಸಮುದಾಯಗಳು, ನನ್ನಂಥ ಸಮುದಾಯಗಳ ಜೊತೆ ನಾನು ಒಟ್ಟುಗೂರಬೇಕು, ಎಲ್ಲ ಮುಖಂಡರು ಭೇಟಿ ಮಾಡಬೇಕು, ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ನನ್ನಂಥ ಅನ್ಯಾಯ ಆಗೋಂಥವ್ರಿಗೆ, ಬೇರೆಯವ್ರಿಗೆ ಅನ್ಯಾಯ ಆಗ್ತಿರಂಗೆ ನೀವೆಲ್ಲ ದೊಡ್ಡ ಹಿರಿಯರು ಇರ್ತೀರಿ, ಮುಖಂಡರು ಇರ್ತೀರಿ, ಸೀನಿಯರ್ಸ್ ಇರ್ತೀರಿ, ಅವರೊಟ್ಟಿಗೆ ನಾನು ನೋವು ಹೇಳ್ಕೊಬೇಕು, ನೀವು ಸಂಘಟನೆ ಮಾಡಬೇಕು ಅಂತ ಇವತ್ತು ಇಲ್ಲಿ ಬಂದಿರತಕ್ಕಂಥ ದೇಶ. ಅದನ್ನ ಬಳಸ್ಕೊಬೇಕು. ರವಿ ಶೆಟ್ಟರ್ ಇದ್ದೇ ಇರ್ತಾರೆ, ಹೋರಾಟ ಮಾಡ್ಬೇಕು, ನಡ್ರಿ ಸಪ್ಕೊಳ್ಳೋಣ. ಯಾವಾಗ ಏನೋ ಅವಕಾಶ ಸಿಕ್ಕಿದಾಗ ಮಾಡಬೇಕು, ಸುಮ್ಮನೆ ನಾವು ಇದು ಮಾಡೋಕ್ಕಾಗ್ತದ? ಆಗಲ್ಲ. ಈಗ MLC ಎಷ್ಟು ಜನ ಇಲ್ಲ, ನಮ್ಮ ಸಮುದಾಯ 2 ಇದ್ದಾರೆ. ನಿಮ್ಮ ಸಮುದಾಯ ಹುಡುಕಿ, ನಿಮ್ಮ ಫಸ್ಟ್ ಇವ್ರನ್ನ ಹೋಗಿರಿ ಕ್ಯಾಕಿರ್ಸೆ, ಮಾಡ್ಕೊಂಡು ಬರ್ರಿ, ನಮ್ಮ ಒಟ್ಟಿಗೆ ಬರ್ರಿ, ಯಾಕೆ ದುಡ್ದಿಲ್ವ ನಾವು ಅಂತ. ಆಮೇಲೆ ಬೇರೆ ಸಮುದಾಯ ಇಟ್ಕೊಳೋಣ ನಾವು. ಇವರೇ ಬಂದಿಲ್ಲ, ಬೇರೆ ಹೋಗ ನಿಮ್ಮವರೇ ಬಂದಿಲ್ಲ, ನಾವೇನು ಮಾಡೋದು? ನಾನು ಹೇಳ್ತಾರೆ ಎಲ್ಲ ಸಮುದಾಯ, ನಾನೊಂದು ಸಮುದಾಯ, ನನ್ನ ಹತ್ರ ಹೋಗೋಣ. ಆಗಲ್ಲ, ಬಿಟ್ಬಿಡೋಣ. ಏನು ದೊಡ್ಡ ವಿಚಾರ ಅಲ್ಲ ಹೋಗೋದು. ಇಲ್ಲಿ ಲೆಟರ್ ಬಂದ್ರೆ ಮುಖ್ಯಮಂತ್ರಿ ಕೂಡ ದೊಡ್ಡ ವಿಚಾರ ಅಲ್ಲ. ಟೈಮ್ ತಗೋಬೇಕು ಅಧ್ಯಕ್ಷರು ಟೈಮ್ ಬರ್ತಾ ಇದೀವ್ರಿ. ಬೇಕು ನಮ್ಮ ಟೈಮ್ 3 ತಿಂಗಳು 4 ತಿಂಗಳಿಲ್ಲ.
ನೋಡಿ ಸರ್ 15 ದಿವಸ ನಮ್ಮ ಟೈಮ್ ಬರ್ತಾ ಇದೆ, ಒಂದು ಅವಕಾಶ ಮಾಡಿಲ್ಲ, ಬರ್ತೀವಿ, ನಾವು ನೇರವಾಗಿ ಬರ್ತೀವಿ. ಏನು ನಾವು ಮನವಿ ಮಾಡ್ಕೊಳಕ್ಕೆ, ಮನವಿ ಮಾಡೋದಂತ ರೈಟಿಂಗ್ ಅಲ್ಲಿ ಕೊಟ್ಟು ಅಕ್ನಾಜ್ಮೆಂಟ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಸರ್. ಹೋಗ್ಬೇಕು ಮನೆಗೆ ಹೋಗಿ. ಎಷ್ಟೇ ಇಲ್ಲಿ 25 ಜನ 5 ಜನ ಕರ್ಕೊಂಡ್ಬಂದ್ರೆ ಎಷ್ಟಾಯ್ತು? ಸಿಟಿಯಲ್ಲಿ 5 ಜನ ಬರಲ್ವಾ? ದೂರ ಬೇಡ ಸರ್, ಬೆಳಗಾವಿ ಆ ಕಡೆ ಈ ಕಡೆ ಬರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಕಡೆ ಲೋಕಲ್ ಜಿಲ್ಲೆಯವ್ರು, ಬೆಂಗಳೂರು ಯಾರು ಬರಲ್ವಾ? ಸಾಕು ನಮ್ಗೆ ಅಷ್ಟೇ ಜನ. ಏನು ಸ್ಟ್ರೈಕ್ಗಳು ಮಾಡಲ್ಲ, 1000 ಜನ ಮಾಡ್ತಾರಲ್ಲಿ. ದುಡ್ಡು ಕೊಟ್ಟರೆ ಎಲ್ಲ ಬಂದು 500 ರೂಪಾಯಿ ಕೊಡಿ, ಲಕ್ಷಾಂತರ ಸರಿಸ್ತೀನಿ, ಕೊಡಬೇಡಿ, ಯಾರು ಬರಲ್ಲ. ಅರ್ಥ ಆಯ್ತಾ? ಇದು ನಾನು ಹೇಳೋದು. ಸಂಘಟನೆಗೆ ಎಷ್ಟು ಜನ ಬೇಕು? 5 ಜನ ಸಾಕು, 10 ಜನ ಸಾಕು, 20 ಜನ ಸಾಕು. ಒಬ್ಬರೇ ಮಾಡೋಕ್ಕಾಗಲ್ವಾ ಸಂಘಟನೆ? ಇದು ಸರ್ ನಾನು ಹೇಳೋದು. ಫಸ್ಟ್ ನೀವುಗಳೆಲ್ಲ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಇದೆ, ಖಂಡಿತವಾಗ್ಲೂ ಒಳ್ಳೆ ಕಾನ್ಸೆಪ್ಟ್ ಇದೆ. ನೀವೆಲ್ಲ ಹೇಳಿ ಸಲಹೆಗಳೆಲ್ಲ ತುಂಬಾ ಚೆನ್ನಾಗಿ, ಅದು ಕಾರ್ಯರೂಪಕ್ಕೆ ಬರಬೇಕು, ರೆಸಲ್ಯೂಷನ್ ಆಗಬೇಕು ಕಂಪಲ್ಸರಿ. ಇವತ್ತು ಮಾತಾಡೋ ರೆಸಲ್ಯೂಷನ್ ಬರೀ ನನ್ನ ಮೇಲೆ ಇಂತಿದ್ದವರು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಧ್ವನಿಗೂಡಿಸೋದು ಬರೀ ರೆಸಲ್ಯೂಷನ್ ಕಳಿಸಿ, ಅಲ್ಲಿ ಅವಾಗ ಕಳಿಸ್ಬೇಕು. ನಾಮಿನಿ ರೆಕಾರ್ಡ್ ಮಾಡಿ ಇವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಒಬ್ಬ ರಾಜ್ಯಾಧ್ಯಕ್ಷರು ಫೋನ್ ಮಾಡಿದ ತಕ್ಷಣ DC ಸರ್ ಹೇಳಿ ಸರ್ಕಾರ ಮಾಡ್ತಾ ಇದೆ ಸರ್ ಅನ್ಬೇಕು. ಮೊದಲು ರಾಜ್ಯಾಧ್ಯಕ್ಷ ಐಡೆಂಟಿಫೈ ಆಗಬೇಕು, ಎಲ್ಲ AS ಗೊತ್ತಿರಬೇಕು, SP ಗೊತ್ತಿರಬೇಕು. ಸಣ್ಣ ಪುಟ್ಟ ನನ್ನ ಮೇಲೆ ಒಂದು ಅಟ್ರಾಸಿಟಿ ಆಗುತ್ತೆ. ಯಾರು ಕೊಟ್ಟಿರ್ತಾರೆ ಅಟ್ರಾಸಿಟಿ? ಇಲ್ಲ ಒಂದು ಕೇಸ್ ಯಾರು ಸುಮ್ಮನೆ ಎಷ್ಟು ಹಳ್ಳಿಗಳು ಕೊಡ್ತಾರೆ ಸರ್. ನೀವೆಲ್ಲ ಸಿಟಿಯಲ್ಲಿ ಇದ್ದೀರೋ ಗೊತ್ತಿಲ್ಲ, ನಾವೆಲ್ಲ ಹಳ್ಳಿಯಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ಫಸ್ಟ್ ನಮ್ಮ ಪದಾಧಿಕಾರಿಗಳು ಗುರುತಿಸ್ಬೇಕು, ಪದಾಧಿಕಾರಿಗಳು ಐಡೆಂಟಿಫಿಕೇಶನ್ ಆಗಬೇಕು. ಫೋನ್ ಮಾಡಿದ ತಕ್ಷಣ ಆಯ್ತು, ಚಿಕ್ಕಬಳ್ಳಾಪುರದಲ್ಲೇ ಒಂದು ಮೀಟಿಂಗ್ ಆಯ್ತು, ಬಂದಾಗ ಇದೆಲ್ಲ ಆದಾಗ ನಮ್ಗೆಲ್ಲ ಖುಷಿ ಆಯ್ತು. ಅವಾಗೆಲ್ಲ ನಾವಿದ್ದ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಇದೇ ಗೌರಿಬಿದ್ನವರು ಉಪಾಧ್ಯಕ್ಷರು ಸುಮಾರು ಸಮುದಾಯಗಳಾಯ್ತು. ನಾನು JDS ಅವಾಗ, ಅವಾಗ ಕಾಂಗ್ರೆಸ್ ಅವರು ಉಪಾಧ್ಯಕ್ಷರು ಮಾಡಿದ್ರಿ. 28 ಜನ ಮೆಂಬರ್, ಒಬ್ಬರು ಬಿಟ್ಬಿಟ್ಟು 27 ಜನ ಸೈನ್ ಹಾಕ್ಸಿದ್ವಿ. ಏನು ಕೇಳೋ, ನನ್ನ ಸಮುದಾಯ, ನಂದೊಂದು ಬೋರ್ಡ್ ಬಿಡಬೇಕು, ನಾನು ಹೇಳ್ಕೊಂಬ ನಾಳೆ ಬಂದರೆ ನೋಡಿ ಸರ್ ಒಂದು ಅಧ್ಯಕ್ಷರೇ ಸರಸ್ವತಮ್ಮ ಅಶ್ವತ್ಥಾನ್ಗೌಡ ನಮ್ಮವ್ರಿ, ಎಷ್ಟು ಖುಷಿ ಆಗುತ್ತೆ. ಅದು ಖುಷಿ ಆಗ್ಬೇಕು. ನಮ್ಮೂರನ್ನ ಅಲ್ಲವ, ನಮ್ಮ ಸಮುದಾಯ ಯಾವತ್ತೂ ನಮ್ಮ ಬೋರ್ಡಾಗಿ ಬಿಡ್ಬೇಕ್ರಿ. ಇದನ್ನ ನಮಗೆ ಆಗ್ಬೇಕು ಸರ್, ಉರಿದುಂಬಿಸ್ಬೇಕು. ಯುವಕರು ಬೆಳೆಸ್ಕೊಳ್ಳಿ. ನನಗೆ ವಯಸ್ಸಾಯ್ತು, ನಾನು ಬಿಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ, ಯುವಕರೇ ಮಾಡ್ಕೊಳ್ಳಿ, ಸಾಥ್ ಕೊಡ್ತೀವಿ ನಾವು, ಮಾಡ್ರಿ ಅಂತ ಬರ್ಬೇಕು. ನಮ್ಮ ಯುವಕರಿದ್ದಂತೆ ಇದ್ದಾರೆ. ಅರ್ಥ ಆಯ್ತಾ? ಈ ವೇದಿಕೆಯಲ್ಲಿ ಬರೀ ಹಿಂಗಿರಬಾರ್ದು. ಇನ್ಮೇಲೆ ಎಲ್ಲ ಸಮುದಾಯಕ್ಕೂ ಒಬ್ಬೊಬ್ರು ಇರ್ಬೇಕು ವೇದಿಕೆಯಲ್ಲಿ. ದೊಡ್ಡದಾಗಿ ಬಿಡು ವೇದಿಕೆ, ಫೋಟೋ ಹೋಗ್ಬೇಕು ಸರ್. ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲ ಸಮುದಾಯ ಒಬ್ಬೊಬ್ರು ಒಟ್ಟಿಗೆ ಇರ್ಬೇಕು ವೇದಿಕೆಯಲ್ಲಿ. ರಿಪೀಟ್ ಬೇಡ, ಡಬಲ್ ಬೇಡ. ನಮ್ಮ ಸಮುದಾಯ ಒಬ್ರು ಇದ್ದಾರೆ ಬಿಡ್ರಿ ಅಲ್ಲಿ ಅನ್ಬೇಕು. ಎಲ್ಲ ಸಮುದಾಯ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಒಂದು CM ಮನವಿ ಕೊಡ್ಬೇಕು, ಎಲ್ಲ ಸಮುದಾಯ ಕರ್ಕೊಂಡೋಗಿ. ಡೆಲ್ಲಿ ಎಷ್ಟಾಗ್ತದೆ ಸರ್? ಆಗಿಲ್ಲ ಅವ್ರಿಗೆ ಹೇಳಿ ಸರ್, ನಾವು ಒಂದು ಟಿಕೆಟ್ ಬುಕ್ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾರೆ, ಮಾಡಿಸ್ಕೊಡ್ತೀವಿ. ಯಾರಿಗಾಗಲ್ಲ ಅವ್ರಿಗೆ ಲೀಡ್ರು, ದೊಡ್ಡ ಲೀಡರ್ ಇದ್ದ ಸಮುದಾಯ, ಅವ್ರು ಬರೋಕ್ಕಾಗಲ್ಲ ಡೆಲ್ಲಿಗೆ, ಫ್ಲೈಟಲ್ಲಿ ಬರೋಕ್ಕಾಗಲ್ಲಪ್ಪ, ಅವ್ರ ಶಕ್ತಿ ಇಲ್ಲ, ಒಂದು ಹಾಕ್ಕೊಡೋಣ ನಾವು. ಈ ಸರಿ ಸಪೋರ್ಟ್ ಮಾಡೋಣ. ನೆಕ್ಸ್ಟ್ ಅವ್ರು ಕೇಳೋದು, ಮನೆ ನಾನು ಮಾಡೋವ್ರಿ ನನ್ನೂ ಕರ್ಕೊಂಡು ಹೋಗಿದ್ರು ಅಂದ್ರೆ ಅವ್ರ ಸಮುದಾಯ ನೋಡ್ತಿರ್ತದೆ. ನಾವೇನೇ ಆ ಸಮುದಾಯ ಹತ್ರಲ್ಲ ಇವ್ರ ಹತ್ರ ಇಸ್ಕೊಡಿ, ಯಾವ್ದ್ರ ಹತ್ರ ನಾವ್ಯಾಕೆ ಇಸ್ಕೊಬೇಕು? ನಮ್ಮ ಸಂಘದವ್ರು ಗತಿಲ್ವೇ ಅಂತಾರೆ ಅವರು. ಬಾಡ ಯಾವ್ದು ಈ ಟಿಕೆಟ್ ನಾವು ಹೋಗೋಣ ಅಂತಾರೆ. ಇದನ್ನ ನಾವು ಉರ್ದುಂಬಿಸೋಂಥ ಕೆಲಸ ಮಾಡಬೇಕು. ಉರ್ದುಂಬಿಸಿದ್ರೆ ನಾವು ಹೋರಾಟ ಮಾಡೋಕ್ಕಾಗೋದು. ಧೈರ್ಯ ಕೊಟ್ಟರೆ ಹೋರಾಟ ಮಾಡೋ. ಜೈಲಿಗೆ ಹಾಕ್ತಾರೆ, ಎಷ್ಟು ದಿನ ಹಾಕ್ತಾರೆ? ಯಾರು ಅರೆಸ್ಟ್ ಮಾಡಿ ಕೇಸ್ ಹಾಕೋಕ್ಕಾಗಲ್ಲ. ಕರ್ಕೊಂಡ್ರೆ ಬೆಳಗ್ಗೆ ಊಟ ಕೊಟ್ಟು ಟಿಫನ್ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಟ್ಟು, ಸಂಜೆ ಊಟ ಕೊಟ್ಟು, ಸ್ನ್ಯಾಕ್ಸ್ ಕೊಟ್ಟು, ಶುಗರ್ ಇದ್ರೆ ಹಾರ್ಟ್ ಪ್ರೆಷರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು, ಸಂಜೆ ರಾಜಮಾರ ತಗೊಂಡು ಜೀಪಲ್ಲಿ ಬಿಡ್ತಾರೆ. ಇದು ಹೋರಾಟಗಾರರಿಗೆ, ಬೇರೆ ಏನೋ ಕೆಲಸ ಮಾಡೋರ್ಗಲ್ಲ. ಇಡಬೇಕು ಸರ್, ಇದ್ದು ಎಲ್ಲ ಮಾಡ್ಕೊಂಡ್ಬಂದ್ರೆ ಎಲ್ಲ. ಜೈಲಿಗೆ ಬಂದರೆ ಇವತ್ತು ಮಿನಿಸ್ಟ್ರುಗಳು, ಅರ್ಥ ಮಾಡ್ಕೊಳ್ಳಿ, ಎಲ್ಲರಲ್ಲಿ ತಗೊಳ್ಳಿ. ಅಂದ್ರೆ ಹೋರಾಟಕ್ಕೋಸ್ಕರ ಐಡೆಂಟಿಫೈ ಆಗ್ತೀವಿ. ಇವತ್ತು ಆರ್ಯಭಟ ಪ್ರಶಸ್ತಿ ತಗೊಂಡ್ಬಂದು ಬರೀ ಅವತ್ತು ಸ್ಟೇಟಸ್ ಎಲ್ಲ ಹಾಕ್ತೀವಿ. ಯಾರನ್ನ ಹೋರಾಟ ಮಾಡಿ ಜೈಲಿಗೆ ಹೋಗ್ರಿ, ಎಲ್ಲ ಪಕ್ಷದವ್ರು ನೋಡ್ತಾರೆ, ಯಾರೇ ಅವ್ರು ಇಷ್ಟು ಜನ ಅರೆಸ್ಟ್ ಮಾಡೋರಂತೆ. ಅನ್ಯಾಯ ಅಲ್ವೇನೆ? ಅವ್ರು ಏನಾಗಿ ಕೇಳ್ತಾವ್ರೆ? ಸಣ್ಣ ಜಾತಿಗೆ ಒಂದು ಮನೆ ಕೇಳ್ತಾವ್ರೆ, ಸಣ್ಣ ಜಾತಿಗೆ ಒಂದು ಲೈಟ್ ಕೇಳ್ತಾವ್ರೆ, ಸಣ್ಣ ಜಾತಿಗೆ ಒಂದು CC ರೋಡ್ ಕೇಳ್ತಾವ್ರೆ, ಸಣ್ಣ ಜಾತಿಗೆ ಒಂದು ಯಾವುದೋ ಕಾಂಪೌಂಡ್ ಕೇಳ್ತಾರೆ, ಒಂದು ದೇವಸ್ಥಾನಕ್ಕೆ, ಸಮುದಾಯಕ್ಕೆ. ಇದಕ್ಕೆ ಜೈಲಿಗೆ ಆಗ್ಬಿಟ್ರೆ ನನ್ನ ಮಕ್ಕಳಿಗೆ ಮುಂದೆ ಇಂಥ ಜಾತಿಯನ್ನು ಗೆಲ್ಲಿಸ್ಬೇಕೇನ್ರಿ ಅಂತ ಸ್ಟಾರ್ಟ್ ಆಗ್ತದೆ ರಾಜಕೀಯ ಸ್ಟಾರ್ಟ್ ಆಗೋದೇ ಸಮುದಾಯದಿಂದ. ಆ ಸಮುದಾಯದನ್ನು ಬೆಳೆಸ್ಕೊಂಡು ಹೋಗೋಂಥ ಕೆಲಸ ಆಗಬೇಕು. ಅದರೊಟ್ಟಿಗೆ ಇರಬೇಕು. ನಿಮ್ಮೊಟ್ಟಿಗೆ ನಾವು ಇರ್ತೀವಿ, ಸದಾ ಇರ್ತೀವಿ. ಇವತ್ತೇ ಕ್ಷಮೆ ಕೇಳ್ತೀನಿ. ಒಂದೊಂದು ಸಭೆಗೆ ನಾನು ಬರೋಂಥ ಅವಕಾಶ, ಯಾಕಂದರೆ 3,500-4 ಸಾವಿರ ಕೇಸಸ್ ಇದೆ ನನಗೆ. ಪ್ರೊಫೆಷನಲ್ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. 25 ಜನ ನನ್ನ ಕೊಲೀಗ್ಸ್ ಇದ್ದಾರೆ. ಲೋಕಲ್ ಆಗ್ಬಿಟ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಮಯ ಕೊಟ್ಟು ಕೊಲೀಗ್ಸ್ ಇರ್ತಾರೆ. ಯಾವಾಗ ನಾವು ದೂರ ಆಗಿರೋ ಈ ಬೆಂಗಳೂರು ಆದ್ರೆ ನಮ್ಗೆ ಈಸಿ. ನಾವು 1 ಅವರ್ ನೀವು ಫೋನ್ ಇಡ್ತಿದ್ದಂಗೆ ಬೇಕಾದ್ರೆ ಅರ್ಧ ದಾರಿಗೆ ಬಂದ್ಬಿಟ್ಟಿರ್ತೀವಿ. ನಮಗೆ ಚೆನ್ನಾಗಿದೆ ಬಂದ್ಬಿಡ್ತೀವಿ. ಬೇರೆ ಯಾವ್ದಾನ ಜಿಲ್ಲೆಗಳಿಗೆ ಹಾಕಿದಾಗ ನಮ್ದು ಬರುವಿಕೆಗೆ ದಯವಿಟ್ಟು ಯಾರು ಈ ಥರ ಮನೇನೋ ಬಂದು ಭಾಷಣ ಮಾಡಿ ಕೂಗಳಾಗ್ಬಿಟ್ಟಪ್ಪ ಇವತ್ತು ಬಂದೇ ಇಲ್ಲ ಮೀಟಿಂಗ್ ಅನ್ನಂಗಿಲ್ಲ. ಅದಕ್ಕೂ ನಾನು ಮೊದಲೇ ಕ್ಷಮೆ ಕೇಳ್ತೀನಿ ಬಾಡಿಗೆ. ಯಾಕಂದ್ರೆ ಸುಮ್ಮನೆ ಅಧಿಕಾರ ತಗೊಂಡೋಗಿ ಸುಮ್ಮನೆ ಇರೋಂಗಿಲ್ಲ ಸರ್. ನಾನು ಅಧಿಕಾರ ದುರುಪಯೋಗ ಬಳಸ್ಕೊಳಲ್ಲ ಸರ್. ನೀವು ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಫೋನ್ ಮಾಡಲಿ, ಯಾರಿಗೆ ಮಾಡಲಿ, ಆ ಗೌರವ ನಾನು ಇವಾಗ ಉಳಿಸ್ಕೊಂಡಿದ್ದೀನಿ. ನಿಮ್ಮಂಥವ್ರು ಯಾರೇ ಬರಲಿ ನಿಮ್ಮ ಗೌರವ ಕಾಪಾಡ್ತೀನಿ. ಎನಿ ಟೈಮ್ ನೀವು ನಮ್ಮ ಜಿಲ್ಲೆಗೆ ಬನ್ನಿ, ಯಾವ ಸಂಘಟನೆಗೆ ಬೇಕೋ ಬನ್ನಿ, ನಿಮ್ಮ ಒಟ್ಟಿಗೆ ಇರ್ತೀನಿ. ಯಾವ ಮಹಿಳಾ ಸಂಘಟನೆ ಮಾಡಬೇಕಾ, ಪಾಪ ಮೇಡಮ್ನವ್ರು ಇದ್ದಾರೆ, ಮಹಿಳೆಯರು ಬೇಕಾ, ಎಲ್ಲ ತಾಲೂಕಲ್ಲಿ ಬೇಕಾ, ಅಲ್ಲಿಗೆ ಒಂದು ಕರೆಸ್ತೀನಿ. ಒಂದೇ ದಿವಸ ನಿಮ್ಮ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ.
6 ಜಿಲ್ಲೆ ಕಮಿಟಿಗಳು ಒಂದೇ ದಿವಸ ಮಾಡಿಸ್ಕೊಡ್ತೀನಿ, ಜಿಲ್ಲಾ ಕಮಿಟಿ ಒಂದೇ ಮಾಡ್ತೀನಿ, ಇಲ್ಲ ಅಲ್ಲಿ ಸಮಾವೇಶ ಮಾಡ್ತೀರೋ ಬನ್ನಿ ಸಾಥ್ ಕೊಡ್ತೀನಿ, ಪ್ರತಿಭಟನೆ ಮಾಡ್ತೀರೋ ಬನ್ನಿ ಸಾಥ್ ಕೊಡ್ತೀನಿ. ನಿಮ್ಗೆ ಎಟ್ಟಿಗೆ ನಾನು ಯಾರೇ ಬರಲಿ, ನೀವು ಜಸ್ಟ್ ನೀವು ಯಾರೇ ಬಂದರೂ ನನ್ನ ಸಮುದಾಯ, ನನ್ನ ಕುಟುಂಬ ಇದೆಲ್ಲರೂ ಸೇರ್ಕೊಂಡು ನಮ್ಮ ದೊಡ್ಡ ಒಂದು ಒಟ್ಟು ಕುಟುಂಬ ಇದು. ಆ ಒಟ್ಟು ಕುಟುಂಬ ನಾವು ಸದಸ್ಯರು ಅಂತೇಳಿ ಕೆಲಸ ಮಾಡೋಕ್ಕೆ ನಾವು ತಯಾರಿರ್ತೀವಿ. ನೀವು ನಮ್ಮನ್ನು ಕರೆದು ನಮಗೊಂದು ಅಧಿಕಾರ ಕೊಟ್ಟಿದ್ದೀರಿ. ಅಧಿಕಾರನ ಯಾವುದೇ ಕಾರಣಕ್ಕೂ ನಿಮ್ಮೆಲ್ಲರ ಮುಂದೆ ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅದನ್ನು ದುರ್ಬಳಕೆ ಮಾಡ್ಕೊಳಲ್ಲ. ಬರೀ ID ಕಾರ್ಡ್ಗೋಸ್ಕರ ನಾನು ಇಟ್ಕೊಳೋದಿಲ್ಲ, ಏನಿಲ್ಲ. ನೀವು ಯಾವಾಗ ಬಳಸ್ಕೊಂಡು ಬಟ್ ಬಳಸ್ಕೋಬೇಕು. ಏನು ಗೊತ್ತಿಲ್ಲ ನಾವೇನು ಮಾಡೋಕ್ಕಾಗಲ್ಲ. ಅವತ್ತೆಲ್ಲ ಹೇಳಿದ್ರಲ್ಲ ಸರ್ ಬನ್ನಿ, ಗೊತ್ತಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ನಾವು ಫೇಸ್ಬುಕ್ ನಮ್ದು ಇಟ್ಟಿಲ್ಲ, ನಾವು ವಾಟ್ಸಪ್ ಸರಿಯಾಗಿ ನೋಡೋಕ್ಕಾಗಲ್ಲ ಸರ್. ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ಸರ್ 2024 ಸರ್ ಅಂದ್ರೆ ಅದು ಕೆಲವಾಗಲ್ಲ ಸರ್. ಅಧ್ಯಕ್ಷರು, ಉಪಾಧ್ಯಕ್ಷರು, ನಾನು ಸೇರಿಕೊಂಡು ತಿಳಿಸ್ಬೇಕು ಅವ್ರಿಗೆ. ಒಂದು ಫೋನ್ ಮಾಡ್ದಾನ ಇಂಥ ಕಡೆ ಇದೀವಿ ಬನ್ನಿ ಅಂತ ಹೇಳ್ಬೇಕು. ಅದನ್ನು ಮಾಡೋಂಥ ಕೆಲಸ ಆಗ್ರಿ. ಈ ಸುಮ್ಮನೆ ಹೇಳ್ದ ಹೋದ್ರಿಂದ ಸುಮಾರು ಜಾಸ್ತಿ ಇದೆ. ನಿಮ್ಮ ಒಟ್ಟಿಗೆ ಬರ್ತಾ ಇರ್ತೀನಿ, ಕೆಲವು ವಿಚಾರಗಳು ಹಂಚ್ಕೊತಾ ಇರ್ತೀನಿ. ಒಳ್ಳೇದು ಹಂಚ್ಕೊತೀನಿ, ಕೆಟ್ಟದ್ದು ಹಂಚ್ಕೊತೀನಿ. ಬೈಯಂಗಿದ್ರೆ ನೇರವಾಗಿ ಬೈರಿ, ಆಚೆ ಹೋದ್ಮೇಲೆ ಬೈಕೊಂಡು ಹೋಗ್ಬೇಡಿ. ಹೋಗ್ಲಾಗಿದ್ರು ನೇರವಾಗಿ ಹೋಗ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ನಮಗೆ ರೂಢಿ ಆಗಿಬಿಟ್ಟಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಸಂಘಟನೆಗೆ ಏನು ಬೇಕು ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ. ನಾವೆಲ್ಲ ಒಂದು ಕುಲಬಾಂಧವರಾಗಿ ಬಾಳೋಣ. ಇದು ಹೆಚ್ಚಾಗಿ ಇವತ್ತು ಬರೀ ನಮ್ಮ ಹೇಳಿದ್ರು ಹೊಸ ಬಾಡಿ ಆದ್ಮೇಲೆ ಇದಾಗಿರ್ತಕ್ಕಂಥದ್ದು. ಹೊಸ ಬಾಡಿ ಆಯ್ತಲ್ವಾ, ಇವಾಗ ಏನು ಪೇಪರ್ ಹಾಕ್ಸಿದ್ದೀರಾ? ಯಾವಾಗ ನಾವು ಮುಗಿಸೋದು? ಹೊಸ ಬಾಡಿ ಆಯ್ತಲ್ಲ ಸರ್, ಹಾಕ್ಸಿ ಸರ್ ಹೆಸರು ಫೋಟೋ. ಎಲ್ಲಿ ಹಾಕ್ಸಿದ್ರಿ? ಎಷ್ಟಾಗ್ಬಿಟ್ಟು ನಿಮ್ಗೆ? ಒಂದು ಫೋಟೋ ಹಾಕಿ ಅಧ್ಯಕ್ಷರು, ಫೋಟೋ ಪಕ್ಕದಲ್ಲಿ ಉಪಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಹಾಕ್ಸಿದ್ರಿ. ಎಲ್ಲಿ ಗೊತ್ತಾಗ್ತದೆ ನಾವು ಇದೀವಿ ಅಂತ ಎಲ್ಲಿ ಗೊತ್ತಾಗ್ತದೆ? ನಮ್ಮ ಸಂಘಟನೆ ಇದೆ ಅಂತ ಯಾರು ಗೊತ್ತಾಗಲ್ಲ. ಬರೀ ಬರ್ತೀವಿ, ಒಳ್ಳೆ ಕಾಫಿ ಟೀ ಕೊಟ್ಟರು ಇದು ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಏನೇ ಮಾಡಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಫಾಸ್ಟ್ ಇಟ್ಕೊಳ್ಳಿ. ಎಲ್ಲರೂ ವಾಟ್ಸಪ್, ಫೇಸ್ಬುಕ್ ಎಲ್ಲ ಇದೆ, ಅದರಲ್ಲೂ ಮಾಡಿ ನಾವು ಅಧ್ಯಕ್ಷರಿಗೆ ಸಾಥ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಪ್ರಕಾಶ್ ಅವರು ಅದೇ ಹೇಳಿದ್ದಾರೆ, ಅವ್ರು ಸ್ವಲ್ಪ ಮೌನವಾಗಿರ್ತಾರೆ, ಕೆಲಸಗಾರ ಅವರು. ಬೆಳ್ಳಿ ನೋಡಿಸಿದ್ರೆ ಅಸ್ತಮಿಂಗ ಅಂತ ಕೆಲಸ ಮಾಡ್ತಾರೆ. ಅವ್ರು ನಾವೆಲ್ಲ ಸಾಥ್ ಕೊಡೋಣ. ಒಂದು ಕೈಲೊಳಗೆ ಚಪ್ಪಾಳೆ ಆಗಲ್ಲ, 2 ಕೈಲೊಳಗೆ ಮಾತ್ರ ಚಪ್ಪಾಳೆ ಆಗೋದು. ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ನಾವಿರ್ತೀವಿ. ಸಂಘಟನೆ ಹೋರಾಟಕ್ಕೆ ನಮ್ಮ ಕಷ್ಟಕ್ಕೆ ಮೊದಲು ತಿಳಿಸ್ಬಿಡಿ. ನಮಗೆ ಸುಖಕ್ಕೆ ನೀವು ಹೇಳಲೇಬೇಡಿ, ನಾವು ಬರೋದಿಲ್ಲ, ನಾವು ಕೇಳೋದಿಲ್ಲ. ಕಷ್ಟಕ್ಕೆ ತಿಳಿಸಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನಮ್ಮ ತನು ಮನ ಧನ ಎಲ್ಲ ಸಹಾಯ ಮಾಡ್ಕೊಡ್ತೀವಿ. ಈ ಒಂದು ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೂ, ವೇದಿಕೆ ಬಂದ ಎಲ್ಲ ಪದಾಧಿಕಾರಿಗಳು ನಾನು ಹೇಳಿ ಮಾತಾಡ್ತೀನಿ. ಒಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಮುನೇನಗೌಡರು ಬಹಳ ಅರ್ಥಪೂರ್ಣವಾದ ವಿಷಯವನ್ನೆಲ್ಲ ತಿಳಿಸಿದ್ದಾರೆ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಬಲಿಷ್ಠರಾಗಬೇಕು. ಇವ್ರನ್ನ ಎಲ್ಲ ಇಟ್ಕೊಂಡು ಕೂಡ ನಮ್ಮ ಸಮುದಾಯವನ್ನು ಮೇಲ್ ತರತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಸಮಯಾವಕಾಶದ ಪರವಾಗಿ ಇನ್ನು ನಮ್ಮ ಗೌರವ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ತೀನಿ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಈ ಜನಾಂಗಗಳ ಒಕ್ಕೂಟದ ನಮ್ಮ ಏನು ಕಳೆದ 3 ವರ್ಷಗಳಲ್ಲಿ ಈ ಒಂದು ಒಕ್ಕೂಟ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಾನೇನು ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ನನಗೆ 1 ವರ್ಷ 6.5 ತಿಂಗಳು ಈ ನಿಗಮದಲ್ಲಿ ಈ ಒಂದು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜದಲ್ಲಿ ಇವತ್ತು ನಾವಿಲ್ಲೇನೆ ಸೇರಿದ್ದೇವೆ, ಸ್ವಲ್ಪ ಸ್ಥಿತಿವಂತರಿದ್ದೀವಿ. ನಾವು ಕೆಳಗೆ ಇಳಿದು ನೋಡಿದಾಗ ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿ ಜೀವನ ನಡೆಸುವಂತಹ, ನಾನು ಯಾಕೆ ಅತ್ಯಂತ ಶೋಚನೀಯ ಸ್ಥಿತಿ ಅಂತ ಹೇಳಿದರೆ ಆ ಕಡೆ ಡೇರೆನೂ ಅಲ್ಲ, ಈ ಕಡೆ ಗುಡಿಸಲು ಅಲ್ಲ. ಒಂದು 4 ಕಂಬಗಳನ್ನು ಹಾಕಿಕೊಂಡು ಅದಕ್ಕೆ ತಗಡು ಶೀಟನ್ನು ಹಾಕಿಕೊಂಡು ಮೇಲೆ ಒಂದು ತಾರ್ಪಲಿನ ಹಾಕ್ಕೊಂಡು ಒಂದು ಮನೆಯನ್ನು ನಿರ್ಮಿಸಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ನನ್ನೆಲ್ಲ ಜೀವನವನ್ನು ಸಾಗಿಸಿ ಆ ರೀತಿಯಾದ ಜೀವನವನ್ನು ಸಾಗಿಸುತ್ತಿರುವಂತಹ ನಮ್ಮ ಈ ಒಂದು OBCಯಲ್ಲಿ ಬರ್ತಕ್ಕಂಥ 46 ಜಾತಿ ಜನಾಂಗಗಳು, ಅದು ಗೊಲ್ಲ, ದೊಂಬಿದಾಸ, ಗಿಸಾಡಿ, ಹೆಳವ, ಬೈಲುಪತ್ತಾರು, ಗೋಂದಲಿ, ಬುಡುಬುಡುಕಿ, ನಮ್ಮ ನಾಥಪಂಥಿ, ಗೋಸಾಯಿ, ದರ್ವೇಶಿ, ಕಟುಬು, ಈ ರೀತಿಯಾಗಿ 46 ಜಾತಿ ಜನಾಂಗದ ಈ ಜನಾಂಗದವರ ಆ ಧ್ವನಿ ಇಲ್ಲದೆ ಇರತಕ್ಕಂಥ ಜನರ ಸ್ವಲ್ಪ ಅಡಿಲ ಸೇವೆ ಮಾಡಬೇಕು ಅಂತೇಳಿ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ನಮ್ಮೆಲ್ಲ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಮಾಡಿದಂಥ ಈ ಸಂಘಟನೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಜನಾಂಗಗಳ ಒಕ್ಕೂಟ. ಈ ಒಕ್ಕೂಟ ಈಗ 3 ವರ್ಷ ಆಯಿತು. 3 ವರ್ಷ ಅವಧಿಯ ನಂತರ ನಾವು ನೂತನ ಒಂದು ಸಮಿತಿಯನ್ನು ಮಾಡಿಕೊಂಡು ನಾವು ಪ್ರಥಮ ಒಂದು ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವಿ. ಕಳೆದ ಬಾರಿ ನಾವು ಮೈಸೂರಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈಗ ಮುನೇಗೌಡರು ಖ್ಯಾತ ವಕೀಲರು ಕೂಡ ಚಿಕ್ಕಬಳ್ಳಾಪುರದವರು. ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಮ್ಮನ್ನೆಲ್ಲ ಬಹಳ ಗೌರವದಿಂದ ಅಭಿನಂದಿಸಿದವರು. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರು, ಬಹಳ ಮುಖ್ಯವಾಗಿ ನಮ್ಮ
ಹಿರಿಯರು ಅತ್ಯಂತ ಇಳಿ ವಯಸ್ಸಿನಲ್ಲೂ ಕೂಡ ಆ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಈ ಒಂದು ಜನಾಂಗದ ಬಗ್ಗೆ ಬಹಳ ಕಾಳಜಿ ಇರತಕ್ಕಂಥ ನಮ್ಮ BN ನಾರಾಯಣ ಸ್ವಾಮಿ ಅವರು ದೊಂಬಿದಾಸ ಸಮಾಜದವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಿರಿಯರು ನಮ್ಮ ಈ ಒಂದು ಸಮಿತಿಯ ಈ ಬಾರಿಯ ಪ್ರಧಾನ ಸಂಚಾಲಕರಾಗಿ ಮುಂದಿನ 3 ವರ್ಷದವರೆಗೆ ಆ ಜವಾಬ್ದಾರಿಯನ್ನು ಸ್ವೀಕರಿಸತಕ್ಕಂಥ ನಮ್ಮ ಶ್ರೀನಿವಾಸ ಕಟ್ಟಿಮಣಿಯವರು ಕೊಪ್ಪಳದವರು, ನಮ್ಮ ಯುವ ಘಟಕದ ಅಧ್ಯಕ್ಷರು ಕುಮಾರ್ ಅವರು ಮೈಸೂರಿನವರು, ನಮ್ಮ ಮಹಿಳಾ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡತಕ್ಕಂಥ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಾಜೇಶ್ವರಮ್ಮನವರು, ನಮ್ಮ ಚಿಕ್ಕಬಳ್ಳಾಪುರದವರು, ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ನನ್ನ ಸಹೋದರ ಸಮಾನರಾದಂಥ ಪ್ರಕಾಶ್ರವರು, ಅದೇ ರೀತಿ ಮುನೇಗೌಡರಿಗೆಲ್ಲರನ್ನ ಕುರಿತು ಮಾತನಾಡಿದ್ರಿ. ಇಲ್ಲಿ ಕೂತವರೆಲ್ಲ ಹೆಸರು ಹೇಳ್ಬೇಕಾ? ನಮ್ಮ ಸುಭಾಷ್ ಅನ್ನ ಬೈಲ್ಪತ್ತರ್ ಅವರು, ರಾಜೇಂದ್ರ ಅರ್ಕಸಾಲಿ ಅವರು ಗದಗದವರು, ಶಿವರಾಮ್ ಕುಮಾರ್ ಬಲೆಗಾರ್ ಅವರು ಉತ್ತರ ಕನ್ನಡದವರು, BV ಚಂದ್ರಯ್ಯನವರು ಬೆಂಗಳೂರಿನವರು, ನಮ್ಮ ಯಾಚೇಗೌಡದಲ್ಲಿ ಮೈಸೂರಿನ ನಮ್ಮ ಟಿ ಮಂಜುನಾಥ್ ಅವರು, ನಮ್ಮ ಕಟುಬು ಸಮಾಜದ ದುರ್ಯೋಧನ ಅವರು, ಅದೇ ರೀತಿ ನಾಥಪಂಥೀಯ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾದಂಥ ನಾರಾಯಣ್ ರಾವಲ್ರವರು, ನಮ್ಮ ಪವನ್ ಕುಮಾರ್ ಬೀದರ್ ಬಸವ ಕಲ್ಯಾಣ ಬೈಲ್ಪತ್ತರ್ ಸಮಾಜದವರು, ನಮ್ಮ ಮಂಜುನಾಥ್ ದೊಂಬಿದಾಸ ಬಡವನಹಳ್ಳಿ ತುಮಕೂರವರು, ನಮ್ಮ ರಾಮಕೃಷ್ಣ ಹೆಳವರವರು ರಾಮಕೃಷ್ಣನ ಮೈಸೂರಿನವರು, ಗಂಗಾಧರ್ ಅವರು, ನಮ್ಮ ವಾಸ್ಟರ್ ಅವರು ಭೀಮರಾವ್ ವಾಸ್ಟರ್ ಅವರು ಮಂಗಳೂರಲ್ಲಿ ಇರ್ತಾರೆ, ಬಿಜಾಪುರದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಕೂಡ ಇರ್ತಾರೆ. ಅಂದರೆ ಅವರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದೇ ರೀತಿ ನಮ್ಮ ನಾಗರಾಜ್ ಕೋಲಾರವರು, ಅದೇ ರೀತಿ ನಮ್ಮ ರಾಮ್ಕುಮಾರ್ ಅವರು ಗೌರಿಬಿದನೂರಿಂದ ಬಂದಿದ್ದಾರೆ, ಅನಂತಕೃಷ್ಣ ಯಾದವ್ ಅವರು ಮಂಗಳೂರಿನಿಂದ, ನಮ್ಮ ವೆಂಕಟೇಶ್ ಯಾದವ್ ಅವರು ಬಳ್ಳಾರಿಯಿಂದ, ಜ್ಯೋತಿ ಮೇಡಮ್ ಅವರು ಚಿತ್ರದುರ್ಗ ಹಿರಿಯೂರಿಂದ, ನಮ್ಮ ಶ್ರೀಮತಿ ಅವರು ಅಲ್ಲಿದ್ದಾರೆ. ಅದೇ ರೀತಿ ನಮ್ಮ ನ್ಯಾಯವಾದಿಗಳಾದಂಥ ದಿವ್ಯಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಾಬಣ್ಣ ಯಾದಗಿರಿಯಿಂದ ಬಂದಿದ್ದಾರೆ, ತಡಿಬಿಡಿ ಗ್ರಾಮದವರು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸನ್ಮಾನ ಸಲ್ಪಟ್ಟಂತ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ರಾಜಪ್ಪನವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಮಂಜುನಾಥ್ ಎಲ್ವಿ ನನ್ನ ಪ್ರಾರಂಭ ಸಂಘಟನೆಯಿಂದ ಈವರೆಗೆ ಇರುವಂಥ ತುಮಕೂರು ನಮ್ಮ ಮಂಜುನಾಥ್ ಎಲ್ವಿ ಅವರಿದ್ದಾರೆ, ಚಂದ್ರ ಅವರಿದ್ದಾರೆ. ಅದೇ ರೀತಿ ಕೃಷ್ಣಣ್ಣ ನಮ್ಮ ಜೊತೆ ಇದ್ದಾರೆ. ನಮ್ಮ ಬೈಲ್ಪತ್ತ ಚಂದ್ರಶೇಖರ್ ಅವರು ಬಹಳ ಅತ್ಯಂತ ಕ್ರಿಯಾಶೀಲರಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕೆಲಸ ಮಾಡ್ತಾರೆ. ನನ್ನ ಬಹಳ ಆತ್ಮೀಯರು ಸಹೋದರ ಸಮಾನರಾದಂಥ ಶಂಕರ್ ಹೆಬ್ಬಳ್ಳಿ ಅವರು ಹುಬ್ಳಿಯಿಂದ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಇವತ್ತು ಈ ಸಮಾಜದಲ್ಲಿ ನಾನೇನು ನನ್ನ ಋಣ ಇದೆ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು 1 ವರ್ಷ 6.5 ತಿಂಗಳು ನಿಮ್ಮ ಹೆಸರಿನಲ್ಲಿ ನಾನೊಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದವು. ಆದ್ದರಿಂದ ಈ ಸಮಾಜ, ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಈ ಸಮಾಜ, ನಾನು ಅಲೆಮಾರಿ ಜನಾಂಗದವನಲ್ಲ. ಆದ್ದರಿಂದ ಈ ಜನಾಂಗವನ್ನು ನೋಡಬೇಕು, ಇವರ ಸ್ಥಿತಿಗತಿ ನೋಡಬೇಕು, ಇವರ ಭಾಷೆ, ಇವರ ಕಸುಬು, ಇವರ ಒಟ್ಟು ಜೀವನ ಸ್ಥಿತಿಯನ್ನು ನೋಡಬೇಕು ಅಂತೇಳಿ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ನನಗೆ ಕಂಡಂಥದ್ದು ಅಯ್ಯೋ ಎಂಬ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸ್ವಾತಂತ್ರ್ಯ ಅಂತಾದರೆ ನಾವು ಹೋರಾಟವನ್ನು ಮಾಡಬೇಕು. ಆ ಪರಿಸ್ಥಿತಿಗೆ ಇವತ್ತು ಹೋರಾಟ ಮಾಡದೆ, ಜನ ಸೇರದೆ, ಒಂದು ಕೈಯಿಂದ ಅನ್ನ ಹಿಡಿದಂತೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಕೆಲಸವನ್ನು ಮಾಡಿದಾಗ ಮಾತ್ರ ಇವತ್ತು ಸಾಧ್ಯ. ನಾನು ಆವತ್ತೊಂದು ಮಾತನ್ನು ಹೇಳಿದೆ, ನಾನು ಅಧ್ಯಕ್ಷನಾಗಿದ್ದಾಗ, ನಾನು ಈ ಒಂದು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜದ ಜೊತೆ ನನ್ನ ಜೀವಮಾನದ ಕೊನೆಯ ತನಕ ನಾನು ಇಡ್ತೇನೆ ಅಂತೇಳಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ಇರ್ತೇನೆ. ನಾವು ಯಾವತ್ತೂ ಕೂಡ ಒಂದು ಕಡೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಇದ್ದೇ ಇರ್ತೇವೆ. ಅದು ಸೋಲು ನಷ್ಟ ಗೆಲ್ಲೋದು ಆ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಅದು ಎಷ್ಟು ದೊಡ್ಡ ಸವಾಲೇ ಆಗಲಿ, ಆ ಸವಾಲನ್ನು ಮೆಟ್ಟಿ ನಿಲ್ಲತಕ್ಕಂಥ ವ್ಯವಸ್ಥೆ ನಮಗೆ ಖಂಡಿತವಾಗಿಯೂ ದೇವರ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮೆಲ್ಲರನ್ನ ಸೇರಿಸಿ ನಮ್ಮ ಏನು ಅನುಕೂಲಗಳು ನಮಗೆ ಆಗಬೇಕು, ಸರ್ಕಾರದಿಂದ ನಮಗೇನು ಸೌಲಭ್ಯಗಳು ಸಿಗಬೇಕು, ಆ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ನೀವೆಲ್ಲರೂ ಕೂಡ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು. ನಿಂತಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗೂ ಕೊಟ್ಟಿದ್ದೇವೆ, ಈಗಿನ ಪಕ್ಷದ ನೇತೃತ್ವ ಸರ್ಕಾರ ಇದ್ದಾಗಲೂ ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳನ್ನು ನಾವು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಇದ್ದೇವೆ. ಒಟ್ಟಿನಲ್ಲಿ ಈ ಒಂದು ರೀತಿಯಾದ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥ ಆ ಒಂದು ಅಲೆಮಾರಿ ಜನಾಂಗದ ಬಂಧುಗಳಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಈ ಸಂಘಟನೆಯ ಮೂಲಕ ನಾವು ಮಾಡೋಣ.
ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇರಲಿ ಅಂತ ನಾನು ಹೇಳುತ್ತಾ, ಬಹಳ ಮುಖ್ಯವಾಗಿ ಸಂಘಟನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಒಂದು ಹಂತ ನಮ್ಮ 3 ವರ್ಷ ಆಯಿತು. ಮುಂದಿನ 3 ವರ್ಷದ ಅವಧಿಗೆ ಇವತ್ತು ಪದಾಧಿಕಾರಿಗಳ ಚಾಲನೆ ಆಗ್ತಿದೆ. ಅನ್ನ ಹೇಳಿದ್ರು ಪತ್ರಿಕೆಯಲ್ಲಿ ಖಂಡಿತವಾಗಿ ಇದು ನಾಳೆ ಬರ್ತದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಬಹಳ ವಿಚಾರ ಬಗ್ಗೆ ಚರ್ಚೆ ಆಯಿತು. ಆ ಎಲ್ಲ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ಈಡೇರುವಂತೆ ನಾವು ನಂಬತಕ್ಕಂಥ ದೇವರ ಆಶೀರ್ವಾದ ನಮಗೆ ಮೇಲೆ ಇರಲಿ. ನಮ್ಮೆಲ್ಲ ಗುರುಗಿರರ ಆಶೀರ್ವಾದ ಕೂಡ ನಾವು ಮಾಡತಕ್ಕಂಥ ಆ ಒಳ್ಳೆಯ ಕೆಲಸದ ಮೇಲೆ ಸದಾ ಇರಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಬರತಕ್ಕಂಥ 3 ತಿಂಗಳ ನಂತರ ಇವತ್ತು ತಾರೀಕಾಗಿದೆ, ಇನ್ನು 3 ತಿಂಗಳ ಒಳಗಡೆ 1, 2, 3 ದಿವಸ ವ್ಯತ್ಯಾಸ ಆಗ್ಬೋದು. ಆ 3 ತಿಂಗಳಲ್ಲಿ ಮತ್ತೆ ನಾವು ಸೇರ್ತೀವಿ. ಇವತ್ತು ಇಬ್ಬರನ್ನ ನಾವು ಅಭಿನಂದನೆಗಳು ಮಾಡಿದ್ದೇವೆ. ಮುಂದಕ್ಕೆ ಇಬ್ಬರನ್ನ ಸ್ಥಳೀಯ ಮಕ್ಕಳನ್ನ ನಾವು ಅಥವಾ ಹಿರಿಯರನ್ನ ಸನ್ಮಾನಿಸುವಂಥ ಕೆಲಸ ಮಾಡ್ತೇವೆ. ಅದರ ಜೊತೆಗೆ ನಾವು ಸರ್ಕಾರಕ್ಕೆ ಮನವಿ ಕೊಡುವಂಥದ್ದು, ನಮ್ಮ ಸಚಿವರಲ್ಲಿ ನಮ್ಮ ಬೇಡಿಕೆಯನ್ನು ನೀಡುವಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಒಂದು ವೇಳೆ ಯಾವುದೇ ಒಂದು ಬೇಡಿಕೆಗೆ ಬಗ್ಗದ ಸಂದರ್ಭದಲ್ಲಿ ಅದನ್ನು ಹೋರಾಟದ ಮೂಲಕವೂ ಕೂಡ ಅದನ್ನು ಪಡೆಯುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳುತ್ತಾ, ಈ ಒಂದು ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಡೆಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಒಕ್ಕೂಟದ ರಾಜ್ಯಾಧ್ಯಕ್ಷರು ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರು, ನಮ್ಮ ಗೌರವ ಸಲಹೆಗಾರರು, ನಮ್ಮ ಹಿರಿಯರು PN ನಾರಾಯಣ ಸ್ವಾಮಿ ಅವರು, ರಾಜೇಂದ್ರ ಅರ್ಕಸರಿ ಅವರು, ನಮ್ಮ ಒಕ್ಕೂಟದ ಕಾರ್ಯಾಧ್ಯಕ್ಷರು ಇದುವರೆಗೂ ಕೂಡ ಒಂದು ಗುರುತಿನ ಚೀಟಿ ಮತ್ತು ಪ್ರಮಾಣ ಪತ್ರ ವಿತರಣೆ ಆಯಿತು. ಈಗ ಮುಖ್ಯವಾಗಿ ನಮ್ಮ ಅಲೆಮಾರಿ ಈ ಒಕ್ಕೂಟದ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಆರ್ಯಭಟ ಪ್ರಶಸ್ತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅಲೆಮಾರಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಬಂಧುಗಳು ನಮ್ಮ ಕಡೆಯಿಂದ ಒಂದು ಸನ್ಮಾನವನ್ನು ಸರ್ಗೆ ಮಾಡಬೇಕು ಅಂತ ಹೇಳ್ತಾ ಬೆಳಗ್ಗೆಯಿಂದಲೂ ಸಹ ಇದ್ದರು. ಈ ಒಂದು ಸನ್ಮಾನ ಪ್ರಥಮವಾಗಿ ಇಲ್ಲೇ ಒಂದು ಸನ್ಮಾನ ಮಾಡಿ ನಂತರ ಆರ್ಯಭಟ ಪ್ರಶಸ್ತಿಗೆ ಹೋಗೋಣ ಅಂತ ಹೇಳ್ತಾ ಇವಾಗ ಅವ್ರಿಗೊಂದು ಕಿರು ಸನ್ಮಾನ. ಎಲ್ಲರಿಗೂ ಅವಕಾಶ ಕೊಡಿ.